ಒಂದೆರಡು ದಿನ ಮಾತೆರೆಲ್ಲ ಕೊಡೋರ ಈ ಒಂದು ಕಾರ್ಯಕ್ರಮಕ್ಕೂ ಮುಖ್ಯ ಎತ್ಕೊಳ್ಳೋದಿಲ್ಲ. ಶ್ರೀಮತಿ ಮಂಜುಳಾ ಜಿ ರಾವ್ ಇರಾ ಭಕ್ತರನ್ನ ತಂಡದ ಕೇಳಿದೆ ಭಕ್ತ ಪ್ರಹ್ಲಾದ ಪಂಪಿನ ಪುಣ್ಯ ಕಥಾ ಭಾಗದ ಹರಿಕಥಾ ಸತ್ಸಂಗ ನಡೆತರಂಡು ಅಂಚನೆ ಗಿರೀಶ್ ಆಳ್ವ ದಂಪತಿಗಳು ವೇದಿಕೆಗೆ ಬರಡು, ಸುಧಾಕರ್ ಆಳ್ವ ದಂಪತಿಗಳು ಬರಡು, ಅಂಚನೆ ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತು ದಯಮಂತದ ವೇದಿಕೆ ತಡೆ ಬರಡು, ಇನ್ನಿತ ಪ್ರಭಾಕರ್ ಶೆಟ್ಟಿ ವೇದಿಕೆ ತಡೆ ಬರಡು, ಇನ್ನಿತ ಈ ಒಂದು ಹರಿಕಥಾ ಸತ್ಸಂಗ ನಡಪಾದ ಕೊಲ್ಪಿನಂಚಿನ ಶ್ರೀಮತಿ ಮಂಜುಳಾ ಜಿ ರಾವ್ ಇರಾ ಬಕ್ಕ ಅದರ ತಂಡದ ಕೇಳು ಮೂಕೇಡು ಗೌರವಡು ಎದುಕೊಂಡು ಈ ಒಂದು ವೇದಿಕೆಯನ್ನು ಶ್ರೀಮತಿ ರೇವತಿ ಎಸ್ ಆಳ್ವ ಬಕ್ಕ ಶ್ರೀಮತಿ ಶರ್ಮಿಳ ಆಳ್ವ ದಯಮಾಡ್ತದೆ ಈ ಒಂದು ಹರಿಕತೆ ನಡಪನಂಚಿನ ವೇದಿಕೆ ತಡೆ ಬರೋದು ವಿನಂತಿ ಮಂತಂದಿಲ್ಲ. ಶ್ರೀಮತಿ ರೇವತಿ ಎಸ್ ಆಳ್ವ, ಶ್ರೀಮತಿ ಶರ್ಮಿಳ, ಗಿರೀಶ್ ಆಳ್ವ ದಂಪತಿಗಳು, ಸುಧಾಕರ್ ಆಳ್ವ ದಂಪತಿಗಳು, ಅಂಚನೆ ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತು ದಯಮಾಡ್ತದೆ ವೇದಿಕೆ ತಡೆ ಬಲ್ಲೆ ಆಗಲೇ ಹರಿಕಥಾ ತಂಡದ ಮಂಜುಳಾ ರಾವ್ ಬಕ್ಕ ಅಗ್ನ ತಂಡದ ಕೇಳಿದ ಈ ಒಂದು ಮೌರ್ಲ ಇಲ್ಲದ ಕಾರ್ಯಕ್ರಮಕ್ಕೂ ಮೋಕೆಡೆ ಎದುಕೊಂಡು ನಾನು ವಿನಂತಿ ಮಾಡ್ತಂದಿಲ್ಲ. ಪರಮ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಾರಾಯಣಿ ನವಪುಷಿ ನವಕಿಂಕಿಣೀತ ಜಾಯಾತಿ ರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯ ನಖಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ. ಸುಜಗವಂದಿತನೆ ಸುಜನರ ಪುರೇವನೆ, ಸುಜಗವಂದಿತನೆ ಸುಜನರ ಪುರೇವನೆ, ಗಜವದನ ಬೇಡುವೆ ಗೌರಿ ತನಯ, ಗಜವದನ. ಪಾಶಾಂಕುಶಧರ ಪರಮಪದೀತರ ಮೂಷಿಕವಾಹನ ಮುದಿಸನ ಪ್ರೇಮ ಮೋದರಿ ನಿನ್ನಯ ಪಾದವ ತೋರು. ಮೋದರಿ ಜ್ಞಾನಯ ಪಾದವ ತೋರೋ ಸಾಧು ಪಂಡಿತರೆ ಆದರದಿಂದಲೇ ಸಾಧು ಪಂಡಿತರೆ ಆದರದಿಂದಲೇ ಸರಸಿದರಾಮ ಶ್ರೀ ಪುರಂದರ ವಿಠಲನ. ಸರಸಿದರಾಮ ಶ್ರೀ ಪುರಂದರ ವಿಠಲನ ನಿರುತನೆಯುವಂತೆ ದಯ ಮಾಡೋ, ನಿರುತನೆಯುವಂತೆ ದಯ ಮಾಡೋ. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. विघ्नेश्वर महाराज की जय. लक्ष्मी गोविंद गोविंद. ದಂಪತಿಗಳು ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತು, ಅಂಜನೆ ಸುಧಾಕರ್ ಆಳ್ವ ದಂಪತಿಗಳು, ಅಂಜನೆ ರೇವತಿ ಎಸ್ ಆಳ್ವ ಬಕ್ಕ ಶರ್ಮಿಳ ಆಳ್ವ ದಯಮಾಡ್ತದೆ ಇನ್ನಿತ ಈ ಹರಿಕಥಾ ಸತ್ಸಂಗ ನಡಪಾದ ಕೊಡ್ಪೇನೆ ಅಂಚಿನ
ಶ್ರೀಮತಿ ಮಂಜುಳಾಜಿ ಮೇರೆ ಮೋಕಡಿ ಎದುಕೊಂಡು ವಿನಂತಿ ಮಂತಂದುಲ್ಲ ಸುರುಗಾದ ಗಿರೀಶ್ ಆಳ್ವ ದಂಪತಿಗಳು ಮಂಜುಳಾಜಿ ರಾವ್ ಮೇರೆಗೆ ಶಾಲನ ಪುತ್ಯಾದ ಮಾಲೆನ ಪೂತ ಮಾಲೆನ ಪಾಠ ಶಾಲ ಗಿರೀಶ್ ಆಳ್ವೇರೆ ಶಾಲನ ಶ್ರೀಮತಿ ಮಂಜುಳಾಜಿ ರಾವ್ ಮೇರೆಗೆ ಶಾಲನ ಪುತ್ಯಾದ ಅಂಜನೆ ಅರ್ನ ಶ್ರೀಮತಿ ಮಂಜುಳಾಜಿ ರಾವ್ ಮೇರೆಗೆ ಮಾಲೆನ ಕುರುಪದ ಮಾಲೆನ ಪಾಡ್ದು ಮೋಕೆಡೆ ಎದ್ಕೊಂಡಂದೇರೆ ಅಂಜನೆ ಪ್ರಭಾಕರ್ ಶೆಟ್ಟಿ ಕಿನ್ನೆ ಗೊತ್ತೊಂಬೇರೆ ಮೃದಂಗ ವಾದಕರು ಮಂಗಲ್ದಾಸ್ ಗುರುವಾಡಿ ಮೇರೆಗೆ ಶಾಲನ ಪದ್ಯಾದ ಅಲ್ಲ ಒಂಜಿ ಭಾರಿ ಒಂಜಿ ಸಂದರ್ಭ ಒಂಜಿ ಎಟ್ಟೆ ಪೂರ್ತು ಒಂದು ಬರೋಡಿ ಗುರುರಾಜ್ ಮಂಗಲ್ದಾಸ್ ಬೊಕ್ಕ ಪ್ರಭಾಕರ್ ಶೆಟ್ಟಿ ಮಕ್ಕಳು 2 ಜನ ಒಟ್ಟಿಗೆ ಶಾಲೆ ಕಲ್ತಿದ್ದಕ್ಕೆಂದು ಕಾಲೇಜ್ ಫ್ರೆಂಡ್ಸ್ ಇನ್ನಿತ ಈ ಗಿರೀಶ್ ಆಳ್ವೇರ್ನ ಮುಖಾಂತರವಾದ ಮಸ್ತ್ ವರ್ಷ ಕೊಡ್ಬೇಕಾಗ ಮೂರು ಒಟ್ಟು ಸೇರಿ 2 ಜನಗಳ ಸೊಪ್ಪೆಗಳು ಅಂಜನೆ ಸಂಗೀತ ಉಡುಪಣಂಚಿನ ರಮೇಶ್ ಹೆಬ್ಬಾರ್ ಮೇರೆಗೆ ಸುಧಾಕರ್ ಅಲ್ವಾ ಶಾಲನ ಪದ್ಯಾದ ಮೋಕೆಡೆ ಗೌರವಡು ಎತ್ಕೊಳ್ಳಲು ಸೊಲ್ವೆಲು ಇತ್ತೆ ನಿಖಲ ಮಾತಿರುವ ನಿರೀಕ್ಷದ ಭಕ್ತ ಪ್ರಹ್ಲಾದ ಪಂದಿನ ಪುಣ್ಯ ಸಹಭಾಗದ ಒಂಜಿ ಹರಿಕಥಾ ಸತ್ಸಂಗ ಶ್ರೀಮತಿ ಮಂಜುಳಾರಾವ್ ಬಕ್ಕ ತಂಡದ ಕೇಳಿದ ನಡೆದುಕೊಂಡು ನಿಖಲ ಮಾತಿನ ಪರವಾದ ಶ್ರೀಮತಿ ಮಂಜುಳಾಜಿ ರಾವ್ ಬಕ್ಕರ್ನ ತಂಡದ ಕೇಳಿ ಮೋಕೆ ಹಿಡಿದುಕೊಂಡಿಲ್ಲ ಮಾತು ಏನು ಅಂತ ಹೇಳಿದ್ರೆ, ಹೇ ಮನುಷ್ಯ, ಆ ಪರಮಾತ್ಮನ ಗುಣಗಾನವನ್ನು ನೀನು ಮಾಡಬೇಕು. ಸ್ತುತಿರ್ನಾಮ ಗುಣಕಥನಂ ಅಂತ ಹೇಳಿದ್ರೆ ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನ ತಿಳಿದು ಆ ಮೂಲಕ ಅವನ ಸ್ವರೂಪವನ್ನ ಅರಿತು ಆ ಭಗವಂತನನ್ನ ನಿತ್ಯ ನಿರಂತರವಾಗಿ ಚಿಂತನ ಮಂಥನಗಳಿಗೆ ವಿಷಯವಾಗಿರಿಸಿಕೊಂಡು ಆತನನ್ನ ಸ್ಮರಣೆ ಮಾಡು, ಹಾಡು, ಹೊಗಳು. ಯಾಕೆ ಅಂತ ಹೇಳಿದ್ರೆ ಈಶ್ವರ ಸಾಕ್ಷಾತ್ಕಾರವೇ ಮನುಷ್ಯ ಜೀವನದ ಗುರಿ ಅಂತ ಹೇಳಿದಾರದು ಭಕ್ತಿಸೂತ್ರದಲ್ಲಿ ಹೇಳಿರುವಂತಹ ಮಾತು. ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗಬೇಕು ಅಂತ ಆದರೆ ಭಗವಂತನನ್ನ ಹಾಡಿ ಹೊಗಳಬೇಕು. ಈಗ ಹೇಳಿ, ನಾನು ಯಾರು ಅಂತ ಹೇಳಿ. ಆಗ ಅಲ್ಲಿ ಒಡಿಯೂರು ಸ್ವಾಮಿಗಳು ಒಂದು ಶಾಲ್ ಹಾಕುವಾಗ ಸ್ವಲ್ಪ ಜನಕ್ಕೆ ಗೊತ್ತಾದ್ರೆ, ಓ ಈ ಹರಿಕತೆ ಮಲ್ಕರೆ ಬೈದೇರಾ ಅಂತ ಹೇಳಿದ್ರೆ, ಇಲ್ಲಿ ಕೂತ್ಕೊಂಡು MC ಅವರು ಕೂತ್ಕೊಂಡು ನನ್ನ ಬಗ್ಗೆ ಒಂದಷ್ಟು ಹೇಳಿದ್ರು. ಆಮೇಲೆ ಎಲ್ಲ ಹಾಕುವಾಗ ನಿಮಗೆ ಒಂದು ಪೂರ್ಣ ಚಿತ್ರಣ, ಇವರು ಹರಿಕತೆ ಮಾಡುವವರು ಅನ್ನುವಂಥದ್ದು ಪರಿಚಯ ಹೇಗೆ ಸಿಕ್ಕಿದೋ ಅದೇ ರೀತಿ ಭಗವಂತನ ಗುಣಗಾನವನ್ನು ಮಾಡುವುದು. ಯಾಕೆ ಅಂತ ಹೇಳಿದ್ರೆ, ಭಗವಂತ ಯಾರು, ಅವ ಏನು, ಅವ ಹೇಗೆ ಭಕ್ತರನ್ನ ರಕ್ಷಣೆ ಮಾಡ್ತಾನೆ, ಅವನ ಗುಣ ಎಂಥದ್ದು ಎಂಬುದನ್ನ
ಆದ್ದರಿಂದ ದಾಸರು ಹೇಳ್ತಾರೆ, ಹೊಗಳುವುದು ನಿನ್ನ ಗುಣ ಆದದ್ದರಿಂದ ಯಾರ್ಯಾರನ್ನೂ ಹೊಗಳಬೇಡ. ಯಾಕೆಂತ ಹೇಳಿದ್ರೆ ಅನಂತ ಕಲ್ಯಾಣ ಗುಣನಿಧಿಯಾಗಿರತಕ್ಕಂತಹ ಭಗವಂತನನ್ನೇ ಹೊಗಳಬೇಕಾದದ್ದು. ಯಾಕೆ? ನಾಲಿಗೆಗೆ ಭೂಷಣ ನಾರಾಯಣ ರಾಮ, ಕಾಲಿಗೆ ಭೂಷಣ ಹರಿಯಾತ್ರೆಯೋ, ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ, ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆಯೋ. ಆದ್ದರಿಂದ ನಾಲಿಗೆಗೆ ಭೂಷಣ ಅಂತ ಹೇಳಿದ್ರೆ ಹರಿಯನ್ನ ಸ್ಮರಣೆ ಮಾಡುವ ಮನುಷ್ಯ ಅನ್ನುವಂಥದ್ದು. ಹರಿಭಜನೆ ಮಾಡುವ ನಿರಂತರ ಮುರಾರಿಯನ್ನು ಕೊಂಡಾಡೋ. ಈ ರೀತಿಯಲ್ಲಿ ನಮ್ಮ ದಾಸರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಹಾಡಿನಲ್ಲಿ ಭಗವಂತನನ್ನ ಹೊಗಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಒಂದು ಮನೆಗೆ ತುಳಸಿ ಕಟ್ಟೆ ಹೇಗೆ ಭೂಷಣವೋ, ಅದೇ ರೀತಿ ಕಣ್ಗಳಿಂದ ಆ ಭಗವಂತನ ದಿವ್ಯ ಸ್ವರೂಪವನ್ನು ನೋಡಿ, ಕಿವಿಗಳಿಂದ ಆತನ ಗುಣಗಾನವನ್ನ ಕೇಳಿ, ಬಾಯಿಯಿಂದ ವ್ಯರ್ಥ ಹಾಳು ಮಾತನ್ನು ಆಡದೆ ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ, ಕೈಗಳಿಂದ ಆತನಿಗೆ ಹೂವನ್ನ ಅರ್ಚನೆ ಮಾಡುತ್ತಾ, ಕಾಲಿನಿಂದ ಇಡೀ ಆತನ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುತ್ತಾ, ಮನಸ್ಸಿನಲ್ಲಿ ಅವನನ್ನೇ ವಿಚಾರವನ್ನ ಮಾಡುತ್ತಾ ಇದ್ರೆ ಅಂತಹ ಮನುಷ್ಯನಿಗೆ ಇಹಲೋಕದಲ್ಲಿ ಮಾತ್ರ ಸುಖ ಅಲ್ಲ, ಪರಲೋಕದಲ್ಲಿಯೂ ಕೂಡ ಸುಖ ಪ್ರಾಪ್ತಿಯಾಗುತ್ತದೆ. ಇದು ನಮಗೆ ಗೊತ್ತಿಲ್ಲ. ದಾಸರೇ, ಸತ್ತ ಮೇಲೆ ಏನಾಗ್ತದಂತ ಕಂಡವ್ರಿಯಾ, ನೀವೇನಾದರೂ ನೋಡಿದ್ದೀರಾ ಅಂತ ಕೇಳಿದ್ರೆ ನಾವು ಕಾಣಲಿಲ್ಲಪ್ಪ, ಏನೂ ಮಾಡದೆ ಸತ್ತ ಮೇಲೆ ಮತ್ತೆ ಸತ್ತವನು ಅಲ್ಲಿ ಅನುಭವಿಸುವುದು, ಇಳಿದವರು ಕೂಡ ಅನುಭವಿಸುವುದು. ಮತ್ತೊಂದು 4 ಜನ ಜ್ಯೋತಿಷ್ಯರ ಹತ್ರ ಹೋದ್ರೆ ಅವರು ಹೇಳ್ತಾರೆ, ಅವನಾಥ ಪ್ರೇತಾಗಿ ಸುತ್ತಾಡ್ತಾ ಇದ್ದಾನೆ, ಅವನು ಪ್ರೇತಬಾಧೆ ಉಂಟು ನಿಮಗೆ, ಆದ್ದರಿಂದ ಅವನನ್ನು ಹಿಡಿದು ಕುಪ್ಪಿಯಲ್ಲಿ ಹಾಕಿ ಅದು ಅವನಿಗೊಂದು ಮೋಕ್ಷ ಮಾಡಿ ಈ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಭಗವಂತನ ಅನನ್ಯ ಗುಣಗಳನ್ನು ಹಾಡು ಹರಟೆಯಾಗದೆ ಎಲ್ಲೆಲ್ಲಿ ಹರಿಕಥಾ ಪ್ರಸಂಗ ಇದೆಯೋ ಅಲ್ಲೆಲ್ಲ ಶ್ರವಣವನ್ನು ಮಾಡುತ್ತಾ, ಎಲ್ಲೆಲ್ಲಿ ಭಜನೆಗಳಾಗುತ್ತದೋ ಅಲ್ಲೆಲ್ಲ ಇದ್ದುಕೊಂಡು ಕೀರ್ತನೆಗಳನ್ನು ಮಾಡುತ್ತಾ, ಚಿಂತನ ಮಂಥನಗಳಿಗೆ ನಿರಂತರವಾಗಿ ಭಗವಂತನನ್ನೇ ವಿಷಯವಾಗಿರಿಸಿಕೊಂಡು ಇದ್ದರೆ ಆಗ ಅದು ನಿಮ್ಮ ಸಾರ್ಥಕ್ಯದ ಜೀವನ ಆಗುತ್ತದೆ ಅಂತ ಹೇಳಿ. ನೋಡಿ, ಇವತ್ತೊಂದು ವಿಚಾರ ಆಗ ಅಲ್ಲಿ ಸ್ವಾಮಿಗಳು ಹೇಳಿದರು, ಏನೋ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅಪ್ಪ ಅಮ್ಮ ನಮಗೆ ಕಲಿಸಿರ್ತಕ್ಕಂತಹ ಗುರುಗಳಿರ್ಬೋದು, ಉಳಿದಂತಹ ಎಲ್ಲರೂ ನಮಗೆ ಯಾರು ಮನೆಗೆ ಬರ್ತಾರೋ ಅಂಥವರನ್ನ ದೇವರು ಅಂತ ಹೇಳಿ ನೀನು ನೋಡು ಅಂತ ಹೇಳಿ ಪ್ರತಿಯೊಂದು ಮಾನವ ಸಂಬಂಧಕ್ಕೂ ಕೂಡ ಒಂದೊಂದು ದೈವಿ ಸ್ವರೂಪವನ್ನು ಕೊಡುತ್ತಾ, ಒಂದು ಗೌರವದ ನೆಲೆಗಟ್ಟನ್ನು ಕೊಡುತ್ತಾ ಕೊಡುತ್ತಾ ಮುಂದೆ ಪ್ರಕೃತಿಯನ್ನು ಕೂಡ ಆರಾಧನೆ ಮಾಡು, ನಾಗದೇವರನ್ನು ಆರಾಧನೆ ಮಾಡು, ವೃಕ್ಷರಾಜನನ್ನು ಆರಾಧನೆ ಮಾಡು. ಅಶ್ವತ್ಥ ಅಂತ ಹೇಳಿದ್ರೆ ನಾಶ ಇಲ್ಲದೆ ಇರುವಂಥದ್ದು. ಯಾರು ಅಶ್ವತ್ಥವನ್ನ ನೆಟ್ಟು ಅದನ್ನ ಸಾಕಿ ಅದಕ್ಕೆ ಉಪನಯನಾದಿ ಸಂಸ್ಕಾರಗಳನ್ನ ಮಾಡಬೇಕು ಅಂತ ಉಂಟು. ಯಾಕೆ? ಬ್ರಹ್ಮ ವೃಕ್ಷವಾದದ್ದರಿಂದ, ಬ್ರಹ್ಮ ಅದರಲ್ಲಿ ಇರುವುದರಿಂದ ಅವನಿಗೊಂದು ಉಪನಯನ ಅಂತ ಹೇಳುವಂಥದ್ದು ಒಂದು ಸಂಸ್ಕಾರ. 1000 ಎಲೆ ಆದ ಕೂಡಲೇ ಅದಕ್ಕೊಂದು ಮದುವೆಯನ್ನು ಮಾಡಬೇಕು. ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕ ಬೇಕು, ಆಕ್ಸಿಜನ್ ಬೇಕಲ್ಲ. ವೈಜ್ಞಾನಿಕವಾಗಿ ನೋಡಿದರೆ ಅಶ್ವತ್ಥ ವೃಕ್ಷವು ಅತಿ ಹೆಚ್ಚು ಆಮ್ಲಜನಕವನ್ನು ಹೊರಗೆ ಹಾಕತಕ್ಕಂಥದ್ದು, ಪ್ರಾಕೃತಿಕವಾಗಿಯೂ ಕೂಡ ಬಹಳ ಒಳ್ಳೆಯ ವೃಕ್ಷ. ಆದ್ದರಿಂದ 3 ದೇವತೆಗಳ ಲಕ್ಷ್ಮಿಯು ಕೂಡ ಅಲ್ಲಿ ಬಂದು ವಾಸ ಮಾಡ್ತಾಳೆ. ಆದ್ದರಿಂದ ದೇವಾನುದೇವತೆಗಳ ಆವಾಸ ಸ್ಥಾನವಾಗಿರುವಂತಹ ವೃಕ್ಷರಾಜನನ್ನ ನೀನು ನಂಬೋ, ಪ್ರದಕ್ಷಿಣೆ ನಮಸ್ಕಾರ ಹಾಕು. ಸಂತಾನ ಇಲ್ಲದವರಿಗೆ ಸಂತಾನ ಆಗ್ತದೆ, ಮದುವೆ ಇಲ್ಲದವರಿಗೆ ಮದುವೆ ಆಗುತ್ತದೆ. ನೀನೇನಾದರೂ ಆರೋಗ್ಯ ನಿನ್ನದು ಕೆಟ್ಟಿದ್ರೆ ನಿನಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಇಷ್ಟೆಲ್ಲ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯನ ಜೀವನ ಸಂಸ್ಕಾರಯುತವಾಗಿರಬೇಕು. ಹೇಗೋ ಹುಟ್ಟಿ ಹೇಗೋ ಬೆಳೆದು ಹೇಗೋ ಸಾಯುವುದಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಕುದುರೆಯನ್ನು ಕದ್ದ ಅದನ್ನು ಮಾರಲಿಕ್ಕೋಸ್ಕರವಾಗಿ ಒಂದು ಸಂತೆಗೆ ಹೋದಾಗ ಅವನಿಗೆ ಕುದುರೆಯನ್ನು ಹತ್ತಿ ಬಿಡಿ ಮುಟ್ಟಿ ಕೂಡ ಗೊತ್ತಿಲ್ಲ, ಕಟ್ಟಿದ್ದಾನೆ, ಹಗ್ಗ ಹಿಡ್ಕೊಂಡು ಬಂದಿದ್ದಾನೆ. ಒಬ್ಬ ಸರದಾರ ಬಂದ, ಎಷ್ಟಪ್ಪ ನಿನ್ನ ಕುದುರೆಗೆ? ಸರದಾರನ ಪ್ರಕಾರ ಒಂದು 5,000 ಇರ್ಬೋದು ಆ ಕುದುರೆಗೆ, ಅಷ್ಟು ಚೆನ್ನಾಗಿದೆ. ಈಗ
ಕುದುರೆ ಎಲ್ಲ ಗೊತ್ತುಂಟಾ, ಎಷ್ಟು ಕೊಡ್ಬೋದು ಇದಕ್ಕೆ ಅಂತ ಕೇಳ್ತಾನಂತೆ. ಓಹ್ ಎಂತ ಹೀಗೆ ವ್ಯಾಪಾರ ಮಾಡ್ತಾನೆ, ಎಷ್ಟಪ್ಪ ನಿನ್ನ ಕುದುರೆ 1,000 ರೂಪಾಯಿಗೆ ಬರ್ತದ? 1,000 ರೂಪಾಯಿ ಸಿಗ್ತದಲ್ಲ ಅಂತ ಇವನಿಗೆ ಆಯ್ತು. ಬರ್ತದೆ. ಹೇಗೆ ನಿನ್ನ ಕುದುರೆ ಓಡ್ತದ ಅಂತ ಇವನಿಗೆ ಕುದುರೆಯನ್ನು ಹತ್ತಿಯಲ್ಲ ಮುಟ್ಟಿ ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಇವ ಹೇಳ್ತಾನೆ, ನಿಮಗೆ ಕುದುರೆ ಓಡಿಸ್ಲಿಕ್ಕೆ ಬರ್ತದಂತಾದ್ರೆ ಒಮ್ಮೆ ಹತ್ತಿ ನೋಡಿ ಹೋಗ್ಬಹುದು ನೀವು, ಕುದುರೆ ಓಡ್ತದ ಅಂತ ನೋಡಿ. ಆಗ ಈ ಸರದಾರನಿಗೆ ಗೊತ್ತಾಯ್ತು, ಇವಾಗ 1,000ಕ್ಕೆ ಕುದುರೆಯನ್ನು ಕೊಡ್ತೇನೆ ಹೇಳುವಾಗ ಇದು ಕುದುರೆ ಇವನದ್ದಲ್ಲ, ಇವ ಹತ್ತಿ ತೋರಿಸುವುದಿಲ್ಲ ಹೇಳಿದ್ರೆ ಇವಂತೂ ಕುದುರೆ ಅಲ್ಲವೇ ಅಲ್ಲ ಅಂತ ಹೇಳಿದ. ಕುದುರೆಯನ್ನು ಹತ್ತಿದ, ಈಗ ಬರ್ತೇನೆ ಅಂತ ಹೇಳಿ 1 ರೌಂಡ್ ಹಾಕಿ ಬರ್ತೇನೆ ಅಂತ ಹೋದವ, ಅವ ಬರಲಿಲ್ಲ. ಇವ ಸಂಜೆವರೆಗೆ ಕಾದ, ಕದ್ದುಕೊಂಡು ಬಂದವ, ವ್ಯಾಪಾರ ಮಾಡಿದವ, ಪಕ್ಕದ ಅಂಗಡಿ ಇನ್ನು ಕುದುರೆ ಹೋಯ್ತಾ, ಎಷ್ಟಕ್ಕೆ ಹೋಯ್ತು, ಎಷ್ಟಕ್ಕೆ ಬಂತು ಅಷ್ಟಕ್ಕೆ ಹೋಯ್ತು ಅಂತ ಹೇಳಿದ್ನಂತೆ. ಹಾಗೆ ನಾಳೆ ನಾವು ಸತ್ತಾಗ ಅಲ್ಲಿ ಕೇಳ್ತಾರೆ, ಏನಪ್ಪ ನಿನ್ನ ಧರ್ಮದ ಲೆಕ್ಕಾಚಾರ ಎಂಥದ್ದು ಅಂತ ಹೇಳುವಾಗ ಎಷ್ಟಕ್ಕೆ ಬಂತು ಅಷ್ಟಕ್ಕೆ ಹೋಯ್ತು ಅಂತ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ನೀನು ಸತ್ತಾಗ ಸತಿಸುತ್ತರು ಹಿತರೆಂದು ಮತಿ ಮರೆತು ಮಮತೆಗೆ ಅತಿ ಕಾಂಕ್ಷೆಗಿಂದ ದುರು ವಿಷಯ ಕುರಿತು ಸತತ ಲಕ್ಷ್ಮೀಪತಿಯ ಶರಣೆನರೇ ಹಬರದ ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ, ನಂಬದಿರು ಈ ದೇಹ ನಿತ್ಯವಲ್ಲ. ಯಾರಾದ್ರೂ ಬದುಕಿದ್ದು ನೋಡಿದ್ದೀರಾ? ಇವತ್ತಿದ್ದವರು ಇನ್ನೊಂದು ಕ್ಷಣದಲ್ಲಿದ್ದೆ. ಈಗ ನಾವು ಹೋಗುವಾಗ ಯಾರನ್ನ ಸಕ್ಕರೆ ಮಾಡಿಡ್ದು ದೇವರೇ ಅಲ್ಪ ಇತ್ತೆ ತೂದು ಬತ್ತಿನ ಗಾಯನೆ ಅನುಚೆ ಅಂತ ಹೇಳಿ ಗೊತ್ತಿಲ್ಲ, ಎಲ್ಲರ ತಲೆ ಮೇಲೆ ಮೃತ್ಯು ಅನ್ನುವಂತಹ ಕತ್ತಿ ಎಲ್ಲ ಆಡ್ತಾ ಇರ್ತದೆ. ಆದದ್ರಿಂದ ಈಗ ಸಾಯ್ತೀವೋ, ನಾಳೆ ಸಾಯ್ತೀವೋ, ನಾಡಿದ್ದು ಸಾಯ್ತೀವೋ, ಇನ್ನೊಂದು 10 ವರ್ಷ ಬಿಟ್ಟು ಸಾಯ್ತೀವೋ ಗೊತ್ತಿಲ್ಲ. ಆದರೆ ನೀನು ಸತ್ತಾಗ ನೀನು ನಂಬಿಕೊಂಡಿರುವ ನಿನ್ನ ಹೆಂಡತಿ, ಮಕ್ಕಳು, ದನ ಧಾನ್ಯ, ಸಂಪತ್ತು ಇದು ಯಾವುದು ಕೂಡ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ. ಬರ್ತಾರೆ ಎಲ್ಲಿವರೆಗೆ ಅಂತ ಹೇಳಿದರೆ ಮಸಣದವರೆಗೆ ಮಾತ್ರ. ಮತ್ತೆ ನೀನು ಹೋಗುವಾಗ ಒಂದು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಹೋಗಬೇಕು. ನೋಡು ಯಾವ ಗಂಟು ಮೂಟೆದು ಯಾವುದು ಅಂತ ಹೇಳಿದ್ರೆ ಪಾಪ ಪುಣ್ಯದ ಗಂಟು ಮೂಟೆ. ಇವತ್ತು ಗಿರೀಶ್ ಆಳ್ವರು ನಿಮಗೆಲ್ಲರಿಗೆ ನಿಮ್ಮಲ್ಲಿ ಕಾಣದೇ ಇರತಕ್ಕಂತಹ ಒಂದು ಚೀಲಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡ್ತಾ ಇದ್ದಾರೆ, ನಿಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಪೂಜೆ ಎನ್ನತಕ್ಕಂತಹ ಆ ಆರಾಧನೆಯ ಕೈಂಕರ್ಯದಲ್ಲಿ ಯಾರು ಭಾಗವಹಿಸಿದ್ದೀರೋ, ಯಾರು ಪ್ರಸಾದವನ್ನು ತಗೊಂಡಿದ್ದೀರೋ ಆ ಒಂದು ಪುಣ್ಯ ನಿಮಗೆ ಬಂತು. ಭಾಗವತದಲ್ಲಿ ಹೇಳಿರ್ತಕ್ಕಂತಹ ಶ್ರವಣ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸತ್ಯ ಆತ್ಮನಿವೇದನೋ ಎಂಬಂತಹ 9 ಭಕ್ತಿಯಲ್ಲಿ ಶ್ರವಣ ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಕಥೆಯನ್ನು ಕೇಳುವಂಥದ್ದು. ಶ್ರದ್ಧೆಯಿಂದ ಕೇಳಿದ್ದನ್ನ ಹರಿದಾಸರು ಆಗಾಗ ಜಯಕಾರ ಗೋವಿಂದ ಹಾಕ್ತಾ ಇರ್ತಾರೆ, ನಿದ್ರೆಯಿಂದ ಎಬ್ಬಿಸ್ಲಿಕ್ಕಲ್ಲ. ಯಾಕಂತ ಹೇಳಿದ್ರೆ ಈಗ ಊಟ ಮಾಡಿ ನಿದ್ರೆ ಮಾಡುವ ಸಮಯದಲ್ಲಿ ಎಂತ ಗಿರೀಶ್ ಆಳಿದರೆ ನೀವು ಒಂದು ಅರಿಕತೆ ಇಟ್ಟಿದ್ದೀರಿ, ನಾವು ನಿದ್ದೆ ಮಾಡೋದು ಬೇಡುವ, ಯಾಕಂದ್ರೆ ಒಂದು ಸಣ್ಣ ನಿದ್ರೆ ಮಾಡೋದಿದ್ರೆ ನಮಗೆ ದಿನವೇ ಓಡುವುದಿಲ್ಲ ಅಂತ ಹೇಳುವವರಿದ್ದಾರೆ. ಆದರೆ ಗಿರೀಶ್ ಆಳ್ವರು ಹೇಳ್ತಾ ಇದ್ದಾರೆ, ನೋಡಿ ನಿಮಗೆ ಕಣ್ಣಿಗೆ ಕಾಣದಂತಹ ಪಾಪ ಪುಣ್ಯದ ಚೀಲ ಉಂಟಲ್ಲ, ನೀವು ಇಲ್ಲಿ ಯಾರು ಬಂದಿದ್ದೀರೋ ಹರಿಕತೆಗೆ ನಿಮಗೆ ನಾವು ಈ ಗಿಫ್ಟನ್ನು ಕೊಡ್ತಾ ಇದ್ದೇವೆ, ಏನೋ ನಿಮ್ಮ ಪುಣ್ಯದ ಚೀಲವನ್ನು ತುಂಬಿಸಿ ಕಳಿಸ್ತಾ ಇದ್ದೇವೆ ನಾವು ಅಂತ ಹೇಳಿ. ಆದ್ದರಿಂದ ಶ್ರವಣ ಮಾಡಿದ್ದನ್ನ ಕೀರ್ತನೆ ಮಾಡಿದ್ದನ್ನ ಮನೆಗೆ ಹೋಗುತ್ತಾ ಸ್ಮರಣೆ ಮಾಡ್ತಾ ಹೋದರೆ ಅಷ್ಟರ ಮಟ್ಟಿಗಿನ ಪಾಪ ಕ್ಷಯ ಆಯಿತು, ಪುಣ್ಯ ಲಭ್ಯ ಆಯಿತು. ಆದ್ದರಿಂದ ಹರಿಯ ನೆನೆಯೋ ನಮ್ಮ ಹರಿಯ ನೆನೆಯೋ ಹರಿಯ ಮಾತನಾಡಿ ಬಾಯ ತರಡು ಮಾಡಿ ಕೆಡಲು ಬೇಡಿ. ಆದ್ದರಿಂದ ಹರಿದಾಸರೆ ನಿಮಗೇನು ಹರಿಕತೆ ಮಾಡುವುದೇ ಕೆಲಸ, ನಮಗೆ ಹರಿಹರಿಗೆ ನಲಿಕೆ ಗೊತ್ತಿಲ್ಲ. ಬೆಳಿಗ್ಗೆ ಆದರೆ ಸಾಕು, ಹೆಂಡತಿ ಮಕ್ಕಳನ್ನೆಲ್ಲ ಸಾಕುದು ಬೇಡುವೆ ಸ್ವಾಮಿ. ಎಷ್ಟೊಂದು ಕೆಲಸ ಇದೆ, ನಾವು ಕೆಲಸಕ್ಕೆ ಹೋಗೋದಿದ್ರೆ ನಮ್ಮ ಹೊಟ್ಟೆ ತುಂಬುತ್ತದ ಅಂತ ಕೇಳಿದ್ರೆ ಒಂದು ದಿವಸ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಅವನಲ್ಲಿ ನಾರದ ಮಹರ್ಷಿಗಳು ಕೇಳ್ತಾರಂತೆ, ಅಲ್ಲ ನಾರಾಯಣ ದೇವರೇ, ಬಹುಶಃ ನಿನಗಿಷ್ಟೊಂದು ಭಕ್ತ ಕೋಟಿಯಲ್ಲಿ ಅನನ್ಯನಾದಂತಹ ಅದ್ಭುತವಾಗಿರತಕ್ಕಂತಹ ಭಕ್ತ ನಾನಾಗಿರ್ಬೋದಲ್ಲ. ಯಾಕೆಂತ ಹೇಳಿದ್ರೆ ನಾನು ದಿನದ 24 ಗಂಟೆ ಕೂಡ ನಾರಾಯಣ 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 ಅಂತ ಹೇಳಿ ಭಜನೆ ಮಾಡ್ತಾ ಇದ್ದೇನೆ, ಆದ್ದರಿಂದ ನಾನೊಂದು ಭಕ್ತ ಆಗಿರಬಹುದಲ್ಲ ಅಂತ ಹೇಳುವಾಗ ನಾರಾಯಣ ದೇವರು ಹೀಗೆ ಮೂಲೆಯಲ್ಲಿ ಭೂಲೋಕದಲ್ಲಿ ಒಂದು ಗದ್ದೆ ಹತ್ರ ಒಂದು ಪುಟ್ಟ ಮನೆ ಅವರನ್ನು ತೋರಿಸಿ ಹೇಳ್ತಾರಂತೆ, ಅಲ್ಲೊಬ್ಬ ನೋಡಂತೆ ರೈತ ಇದ್ದಾನೆ. ನೋಡ್ತಾರೆ ನಾರದ ಮಹರ್ಷಿಗಳು, ಇದೊಂದು ದೃಷ್ಟಾಂತ ಆಯ್ತಾ. ಆಗ ಅವ ಏನು ಮಾಡ್ತಾನೆ, ಬೆಳಿಗ್ಗೆ ಎದ್ದ ತಕ್ಷಣ ಒಮ್ಮೆ ನಾರಾಯಣ ಅಂತ ಹೇಳಿ ನಮಸ್ಕಾರ ಮಾಡಿ ಎದ್ದು
ಗಟ್ಟಿ ನಿದ್ರೆ ಮಾಡುವ ಮೊದಲು ನಾರಾಯಣ ನಮಸ್ಕಾರ ಮಾಡಿ ಮಲಗ್ತಾನಂತೆ. ದಿನಕ್ಕೆ 2 ಸತಿ ಅವ ನಾರಾಯಣ ಅಂತ ಹೇಳುವಂಥದ್ದು. ಬೆಳಿಗ್ಗೆ ಹೇಳ್ತಾನೆ ನಾರಾಯಣ ಬೆಳಿಗ್ಗೆ ಆಯಿತು ನೀ ನನ್ನ ನೋಡ್ಕೊ, ನಾರಾಯಣ ಕತ್ಲೆ ಆಯಿತು ನೀ ನನ್ನ ನೋಡ್ಕೊ ಅಂತ ಮಲಗ್ತಾನೆ. ಆಗ ನಾರದರು ಹೇಳ್ತಾರಂತೆ, ನಾನು ಇಡೀ ಹೊತ್ತು ಕ್ಷಣ ಬಿಡದೆ ನಾರಾಯಣ ನಾರಾಯಣ ಅಂತ ಹೇಳ್ತೇನೆ ಸ್ವಾಮಿ, ಅವ 2 ಸಲ ಹೇಳುದು, ಅವ ಹೇಗೆ ಅಷ್ಟು ದೊಡ್ಡ ಭಕ್ತ ಆದ ಅಂತ ಹೇಳಿದ್ರೆ, ನೋಡು ನಿನಗೇನು ಗೊತ್ತು ಸಂಸಾರಿಗಳ ಕಷ್ಟ, ಎಲ್ಲ ಜವಾಬ್ದಾರಿಯನ್ನು ತಲೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಸಂಸಾರಿಗಳು ದಿನಕ್ಕೆ 2 ಬಾರಿಯಾದರೂ ಎದ್ದ ತಕ್ಷಣವೇ ಮಲಗುವ ಮೊದಲು ಒಮ್ಮೆ ನನ್ನ ಸ್ಮರಣೆ ಮಾಡ್ತಾರಲ್ಲ, ಆದ್ದರಿಂದ ಅವರೇ ಶ್ರೇಷ್ಠ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಗೃಹಸ್ಥಾಶ್ರಮ ಧರ್ಮ ಅಂತ ಹೇಳುವಂಥದ್ದು ನಮಗೊಲಿದು ಬಂದಿರತಕ್ಕಂತಹ ಭಾಗ್ಯ. ಅದರಲ್ಲೂ ಕೂಡ ಮಾನವ ಜನುಮ ಅದು ದೊಡ್ಡದು, ಅದ ಹಾಡಿ ಮಗನು ಬೇಡಿ ಹುಚ್ಚಪ್ಪರಲಿನ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀನಿ. ನೀನು ವಿಶೇಷವಾಗಿ ಮಾತನಾಡ್ತಕ್ಕಂತಹ ಸಾಮರ್ಥ್ಯ ಉಂಟು ನೋಡು. ನೀನು ಯಾವುದಾದ್ರೂ ಒಂದು ಗಿಳಿಗೆ ಮಾತು ಕಲಿಸ್ಬೋದು, ರಾಮ ಅಂತ ಹೇಳಿದ್ದದು, ಆದರೆ ನಿನಗಿರತಕ್ಕಂತಹ ಮಾತನಾಡುವ ಶಕ್ತಿ, ನಿನಗಿರತಕ್ಕಂತಹ ಯೋಚನಾ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ದೇವತೆಗಳು ಕೂಡ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬರಬೇಕು ಅಂತ ಕಾಯ್ತಾ ಇರ್ತಾರಂತೆ. ಯಾಕೆ ಗೊತ್ತುಂಟ? ದೇವರನ್ನ ಅತಿ ಸುಲಭವಾಗಿ ಕಾಣಲಿಕ್ಕೆ ಆಗತಕ್ಕಂತಹ ಒಂದು ಶರೀರ ಸಾಧನ ಶರೀರವಿದು ಸಾಧಾರಣವೂ ಅಲ್ಲ. ಆದ್ದರಿಂದ ಸಾಧನಾ ಶರೀರದಲ್ಲಿ ಹುಟ್ಟಿ ಬಂದಿದ್ದೆ ನೀನು ಸಾಧನೆಗಳನ್ನ ಮಾಡಿ ಬದುಕಬೇಕು, ಅದೇ ನಿನಗೊಲಿದು ಬಂದಿರತಕ್ಕಂತಹ ಕೈಂಕರ್ಯ ಅಂತ ಹೇಳ್ತಾ ಇದ್ದಾರೆ. ಆಗ ನಾವು ಹೇಳ್ತೇವೆ, ಸ್ವಾಮಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ, ಅವರನ್ನೆಲ್ಲ ಹಿಡ್ಕೊಂಡು ನಮಗೆ ಸಂಸಾರದಲ್ಲಿದ್ದುಕೊಂಡು ಭಜನೆ ಮಾಡಲಿಕ್ಕೆ ಸಾಧ್ಯವೇ ಹೇಳಿದರೆ ಭಗವಂತನಲ್ಲಿ ಕೇಳಬೇಕು ನೀನು. ಸಾಂಬಳಿಯಾಗಿರಿದಾರಿ ರಾಮ್ ಕಬರಲ್ಲೇ ನಾವು ಮಾರಿ ಕಬರಲ್ಲೇ ಹಮಾರಿ ನಹಿ ತೋ ಯಂದೇರಿ ಮೇರಿ ಸಾಂಬಳಿಯಾಗಿರಿದಾರಿ ರಾಮ್ ಕಬರಲ್ಲೇ ಹಮಾರಿ ಕಬರಲ್ಲೇ ಹಮಾರಿ ನಹಿ ತೋ ಯಂದೇರಿ ಮೇರಿ ಬೇಟರಿಯಾ ತೋ अच्छा दीना नित्यगरी बरदारी नित्यगरी बरदारी नहीं तो होयड़ी तेरी मेरे ಹೇಳಬೇಕಂತೆ ಜಗತ್ತಿನಲ್ಲಿ ಹೇ ಭಗವಂತ ನೀನು ಸಂಸಾರದಲ್ಲಿ ಹುಟ್ಟಿಸಿರುವುದು. ಆದ್ದರಿಂದ ನೋಡು, ನಾನು ನಿತ್ಯವೂ ನಿನ್ನನ್ನು ಸ್ಮರಣೆ ಮಾಡುವ ಹಾಗೆ ನೀನು ನನಗೆ ಮನಸ್ಸು ಕೊಡಬೇಕು. ಇಲ್ಲದಿದ್ದರೆ ನನಗೂ ನಿನಗೂ ಗಲಾಟೆ ಆಗ್ತದೆ ಅಷ್ಟೇ. ನನಗೆ ಮಗನನ್ನು ಕೊಡ್ತೀಯಾ, ನಿತ್ಯವಾಗಿ ನಿಮ್ಮ ಸ್ಮರಣೆ ಮಾಡುವ ಮಗನನ್ನೇ ಕೊಡು. ಅವ ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ತಪ್ಪು, ನನ್ನದಲ್ಲ. ನನಗೆ ಹೆಂಡತಿಯನ್ನು ಕೊಡ್ತೀಯಾ, ನನ್ನ ಕೆಲಸಕ್ಕೆ ಸಹಾಯಕಳಾಗಿರ್ತಕ್ಕಂತಹ ಹೆಂಡತಿಯನ್ನು ಕೊಡು. ಇಲ್ಲದಿದ್ದರೆ ನನಗೂ ನಿನಗೂ ಗಲಾಟೆ ಆಗುತ್ತದೆ. ಈ ರೀತಿಯಲ್ಲಿ ಭಗವಂತನನ್ನ ನಮ್ಮ ಆಪ್ತ ಅಂತ ಹೇಳಿ ತಿಳಿದುಕೊಂಡು ಒಟ್ಟಿನಲ್ಲಿ ಆ ಭಗವಂತನನ್ನ ನೆನಪಿಟ್ಟುಕೊಂಡು ಮಾಡುತ್ತಾ ಸ್ಮರಣೆ ಮಾಡುತ್ತಾ ಇದ್ದರೆ ಅವ ಬಂದು ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳುವಾಗ ಕೇಳ್ತಾರಂತೆ ದಾಸರೇ, ನೀವು ಹೇಳ್ತಾ ಇದ್ದೀರಲ್ಲ ಈ ಕತೆ ಯಾರಾದರೂ ಹಾಗೆ ಮಾಡಿದವರು ಇದ್ದಾರಪ್ಪ ಅಂತ ಹೇಳಿದ್ರೆ ಇದ್ದಾರಪ್ಪ ಅಂತ ಹೇಳ್ತಾರೆ ದಾಸರು. ಎಷ್ಟು ಬೇಕಾದರೂ ಕೂಡ ವಿಚಾರಗಳು ನಮ್ಮ ಪುರಾಣದಲ್ಲಿ ಸಿಗ್ತದೆ. ಅದರಲ್ಲಿ ಒಂದು ಕಥಾ ಭಾಗ ಭಕ್ತ ಪ್ರಹ್ಲಾದನ ಕತೆ. ಅದೇ ನಮಗೆ ಗೊತ್ತಿರುವ ಎಲ್ಲರಿಗೂ ಗೊತ್ತುಂಟು. ಈಗಿನ ಶಾಲೆಯ 9ನೇ ಕ್ಲಾಸಿನ ಪುಸ್ತಕದಲ್ಲಿ ಉಂಟು ಭಕ್ತ ಪ್ರಹ್ಲಾದ. ಮಕ್ಕಳು ಹೇಳ್ತಾರೆ ನಮಗೆ ಗೊತ್ತುಂಟು ಆ ಕತೆ. ಆಗ ನಾವು ಹೇಳ್ತೇವೆ, ಅಲ್ಲ ನಿಮಗೆ ಕತೆ ಎಲ್ಲ ಗೊತ್ತಿದೆ ಅಲ್ಲ, ಹಾಗಾದ್ರೆ ನೀನು ಯಾರು? ಪ್ರಹ್ಲಾದನ, ಹಿರಣ್ಯಕಶ್ಯಪನ, ಹಿರಣ್ಯಾಕ್ಷನ, ಯಾರು ನೀನು? ಅದು ನಮಗೆ ಗೊತ್ತಿಲ್ಲ. ಯಾವಾಗ ನನ್ನ ಕಣ್ಣು ಅಧಿಕಾರದಲ್ಲಿ ಆ ಕುರ್ಚಿಯಲ್ಲೇ ಇರ್ತದೆ ಅಂತ ಆದರೆ ಕಶ್ಯಪ, ಯಾವಾಗ ನನ್ನ ಕಣ್ಣು ಬರೀ ಚಿನ್ನ ಬೆಳ್ಳಿ ಇದರ ಸಂಪಾದನೆಯಲ್ಲಿ ಇರ್ತದೆ ಅಂತ ಆದರೆ ನಾನು ಹಿರಣ್ಯಾಕ್ಷ. ಯಾವಾಗ ನನ್ನ ಮನಸ್ಸು ಪ್ರತಿಯೊಂದು ಕೆಲಸಕ್ಕೂ ದೇವರನ್ನು ಧ್ಯಾನಿಸಿಕೊಂಡು ಮಾಡ್ತದೆ ಅಂತಾದರೆ ನಾನೇ ಪ್ರಹ್ಲಾದ. ಆದ್ದರಿಂದ ಕಥೆ ನಮಗೆಲ್ಲರಿಗೆ ಗೊತ್ತಿದೆ. ಕಥೆಯಲ್ಲಿ ಬಂದಿರತಕ್ಕಂತಹ ತತ್ವಗಳನ್ನು ಅಳವಡಿಸಿಕೊಂಡು ಆದಷ್ಟರ ಮಟ್ಟಿಗೆ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ನಿರಂತರವಾಗಿ ಬೆಳಿಗೊಮ್ಮೆ ರಾತ್ರಿ ಒಮ್ಮೆ ಅದು ದೇವರನ್ನ ಸ್ಮರಣೆ ಮಾಡಿದರೆ ಹರಿಯ ನೆನೆಗಿರೋ ನಮ್ಮ ಹರಿಯ ನೆನೆಗಿರೋ, ಇದು ನಮಗೊಲಿದು ಬಂದಿರತಕ್ಕಂತಹ ಕರ್ತವ್ಯ ಭ್ರಷ್ಟರಾಗಬಾರದು. ನಾವು ಯಾವ ಕೆಲಸವನ್ನು ಬೇಕಾದರೂ ಮಾಡಿದ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ಗದಾಶಿಯತ್. ಹೇ ಅರ್ಜುನ, ನೀನು ಊಟ ಮಾಡುವುದನ್ನು, ನೀನು ತಿನ್ನುವುದನ್ನು, ನೀನು ಮಾಡತಕ್ಕಂತಹ ಸಕಲ ಕಾರ್ಯಗಳನ್ನು ನನಗೆ ಅರ್ಪಣೆ ಮಾಡು. ಅಷ್ಟು ಮಾಡಿದರೆ ಸಾಕು. ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು
ಹೇಳಿದ್ರೆ ಸಾಕು ಭಗವಂತನ ಚಿಂತನೆ ಆಗಿ ಹೋಗುತ್ತದೆ ಅಂತ ಹೇಳುತ್ತಾ, ಯಾವ ರೀತಿಯಲ್ಲಿ ಪ್ರಹ್ಲಾದ ಅಂತ ಹೇಳಿದ್ರೆ ಅವ ಪರಮ ಸತ್ಯಾಗ್ರಹಿ ಅಂತ ಅರ್ಥ. ಏನು ಅಂತ ಹೇಳಿದ್ರೆ ತುಂಬ ದುಷ್ಕೃತಿಯಾಗಿರ್ತಕ್ಕಂತಹ ತಂದೆ ಹಿರಣ್ಯಕಶ್ಯಪ ಅಧಿಕಾರ ಲಾಲಸೆಯಿಂದ ಅವನಿಗೆ ಕಷ್ಟ ಕೊಟ್ಟರು. ನಂಗೆ ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀಯ ನೀನು? ನಾನಿನ ಮಗ ಅಲ್ವಾ? ನೋಡ ಈಗಿನ ಮಕ್ಕಳು ನೋಡಿ ಅಂತೆ ಅಪ್ಪ ಅಮ್ಮನಿಗೆ ಎಷ್ಟು ಮಾತಾಡ್ತಾರೆ. ಒಂದು ದಿನವೂ ಕೂಡ ಪುನಃ ಮಾತಾಡಲಿಲ್ಲ ಅಪ್ಪನಿಗೆ. ಒಂದು ದಿನವೂ ಕೂಡ ನಂಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಅವ ಕೇಳಲಿಲ್ಲ. ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೋ ನನ್ನ ಒಳಿತಿಗೆ ಮಾಡ್ತಾ ಇದ್ದಾರಂತ ತಗ್ಗಿ ಬಗ್ಗೆ ನಡೆದ ಅವನನ್ನು ಗುರುಗಳ ಹತ್ರ ಕಳಿಸ್ತಾರೆ. ಅಲ್ಲೂ ಕೂಡ ನೀವು ಯಾಕೆ ಹೀಗೆ ಅಂತ ಹೇಳಿ ಎದುರು ಪ್ರಶ್ನೆ ಮಾಡಲಿಲ್ಲ. ಅವ ಎಲ್ಲವನ್ನ ಸಹಿಸಿ ಸತ್ಯವನ್ನ ನಾನು ಕಾಣಬೇಕು, ಆ ಭಗವಂತನನ್ನು ಕಾಣಬೇಕು ಎಂಬಂತಹ ಚಿಂತನೆಯನ್ನು ಮಾಡಿದ. ಅವ ದುರಾಗ್ರಹಿಯಲ್ಲ, ಅವ ಸತ್ಯಾಗ್ರಹಿ. ಅವ ಯಾರಿಗೂ ಎದುರು ಮಾತಾಡಲಿಲ್ಲ, ಎಲ್ಲವನ್ನ ಅನುಭವಿಸಿದ. ಅವ ಪರಮ ಅಹಿಂಸಾವಾದಿ ಅಂತ ಹೇಳಿ ಪುರಾಣದಲ್ಲಿ ಹೇಳಿರುವಂಥದ್ದು. ಅಹಿಂಸೆಯ ಮೂಲ ತತ್ವವನ್ನು ಜಗತ್ತಿಗೆ ಮೊದಲಾಗಿ ಕೃತಯುಗದಲ್ಲಿ ಬೋಧಿಸಿದವ ಪ್ರಹ್ಲಾದ ಅಂತ. ಹಾಗಿರುವಾಗ ಅವನಲ್ಲಿರ್ತಕ್ಕಂತಹ ಗುಣವನ್ನು ಒಂದಿಷ್ಟು ಮಟ್ಟಿಗಾದರೂ ನಾವು ತಗೊಳ್ಳುವ ಅಂತ ಹೇಳುತ್ತಾ ಕಥೆಯನ್ನು ಪ್ರಾರಂಭ ಮಾಡುವ. ನಮ್ಮ ಹರಿಕಥೆಯಲ್ಲಿ ಒಂದು ಕ್ರಮ ಉಂಟು. ನೀವೆಲ್ಲರೂ ಊಟ ಮಾಡಿ ಬಚ್ಚಿ ಕೂತಿದ್ದೀರಿ ಅಂತ ಗೊತ್ತುಂಟು. ಯಾಕೆಂತ ಹೇಳಿದ್ರೆ ಭಾರಿ ಶೆಕೆ ಆಗ್ತಾ ಉಂಟು. ಕೆಲವರು ಮಾತ್ರ ಫ್ಯಾನಿನ ಹತ್ರ ಇದ್ದಾರೆ, ನಮಗೆ ಫ್ಯಾನ್ ಇಲ್ಲ ಇಲ್ಲಿ. ಆದರೂ ಆ ನೀರೆಲ್ಲ ಇಳಿಯುವಾಗ ಭಾರಿ ಕಷ್ಟ ಆಗ್ತದೆ. ಆದರೆ ಕಷ್ಟವೋ ನಷ್ಟವೋ ಎಂಥ ಕಷ್ಟ ಆದರೂ ಕೂಡ ದೇವರು ನೋಡ್ತಾ ಇದ್ದಾನೆ. ಹರಿಕಥೆಗಾಗಿ ಕೂತಿದ್ದೀರಲ್ಲ, ಯಾರು ನಿದ್ದೆ ಮಾಡಿದ್ದೀರಿ? ಯಾರು ಶೆಕೆ ಅಂತ ಒದ್ದಾಡಿದ್ದೀರಿ? ಯಾರೆಷ್ಟು ಹರಿಕಥೆಯನ್ನು ಕೇಳಿದ್ದೀರಿ ಅಂತ ಅಲ್ಲಿ ಲೆಕ್ಕಾಚಾರ ಆಗ್ತಾ ಇರ್ತದೆ ನೋಡಿ. ಶ್ರವಣಿಯರು ಅಂತ ಇರ್ತಾರಂತೆ ಇಲ್ಲಿ ನಮ್ಮ ಭುಜದಲ್ಲಿ. ನಾವು ಮನೆಗೆ CC ಕ್ಯಾಮರಾ ಎಲ್ಲ ಹಾಕ್ತೇವಲ್ಲ ಆಫೀಸಿಗೆಲ್ಲ, ಅದೇ ಥರ ಇಲ್ಲಿ ಇರ್ತದೆ. ಇಲ್ಲಿ ಇರತಕ್ಕಂತಹ ಅವರಿಗೆ ಕೆಲಸ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡೋದು ಕೆಲಸ, ವಿಡಿಯೋ ಕೆಲಸ. ನೀವು ಹೊರಗಡೆ ಒಳ್ಳೆಯವರ ಹಾಗೆ ಸೋದು ಹಾಕಿಕೊಂಡಿದ್ರು, ಮನಸ್ಸಿನಲ್ಲಿ ಕೆಟ್ಟ ಚಿಂತನೆ ಮಾಡಿದರೆ ಅವರ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತದೆ. ಅದು ಯಾವಾಗ ಪ್ಲೇ ಆಗ್ತದೆ ಅಂತ ಕೇಳಿದರೆ ಅಲ್ಲಿ ಮೇಲೆ ಸತ್ತ ತಕ್ಷಣ ನಮ್ಮನ್ನು ಕರ್ಕೊಂಡೋಗಿ ಯಮಧರ್ಮನ ಎದುರು ನಿಲ್ಲಿಸ್ತಾರೆ. ನಮಗೆ ಇದರ ಕಲ್ಪನೆ ಇಲ್ಲದೆ ಇರೋದ್ರಿಂದ ಇರ್ಬೋದಾ, ಹೋಗ್ಬೇಕು, ಒಂದಷ್ಟು ಪುರಾಣಗಳನ್ನು ನೋಡಬೇಕು. ಅಂದರೆ ಅಯ್ಯೋ ಸಂಸ್ಕೃತ ಭಾಷೆಯಲ್ಲಿ ಇಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಪ್ಪ, ಕನ್ನಡೀಕರಣ ಮಾಡಿದವರಿದ್ದಾರೆ, ದಾಸರು ಮತ್ತೆ ಹಾಡನ್ನು ಬರೆದದ್ದೇ ಯಾಕೆ, ಎಲ್ಲ ವಿಚಾರ ಅದರಲ್ಲಿ ಬರ್ತದೆ. ಅವರೇನು ಮಾಡ್ತಾರೆ, ನಾವು ಅಲ್ಲಿ ಸತ್ತು ಮೇಲೆ ಹೋದ ಒಂದಷ್ಟು ಗಳಿಗೆಯ ಒಳಗೆ ಎಲ್ಲವನ್ನು ಕೂಡ ಹೀಗೆ ಡಿಸ್ಪ್ಲೇ ಮಾಡಿಬಿಡ್ತಾರೆ. ಅದರಲ್ಲೂ ಉಂಟು, ನೀನು ಹೀಗೆ ಮಾತಾಡಿದ್ದು, ಹೀಗೆ ಆಗಿದೆ ಕೂಡಲೇ ಲೆಕ್ಕ ಚುಕ್ಕಾಗ್ತದೆ. ಪ್ಲಸ್ಸಿಗೆ ಪ್ಲಸ್, ಮೈನಸ್ಸಿಗೆ ಮೈನಸ್. ಹೋಗತ್ತಾಗೆ ಇಷ್ಟು ವರ್ಷ ನಿನಗೆ ನರಕ, ಇಷ್ಟು ವರ್ಷ ನಿನಗೆ ಸ್ವರ್ಗ, ನಿನಗೆ ಆ ಲೋಕ, ನಿನಗೆ ಈ ಲೋಕ, ನಿನಗೆ ಭೂಲೋಕ. ಆದ್ದರಿಂದ ಹರಿಕಥೆಯನ್ನು ಕೇಳು. ಈಗ ನಿನಗೆ 2 ಕಾಲು 2 ಕೈ ಕೊಟ್ಟಿದ್ದಾರೆ ದೇವರು. ಹರಿಕಥೆಯನ್ನು ಕೇಳು. ಹರಿದಾಸರು ಭಜನೆ ಮಾಡ್ತಾರೆ, ಜೋರಾಗಿ ತಾಳವನ್ನು ತಟ್ಟಿ ನಾಚಿಕೆ ಇಲ್ಲದೆ ಭಜನೆ ಮಾಡು. ಯಾಕೆಂತ ಹೇಳಿದರೆ ಇವತ್ತು ಯಾರ್ಯಾರು ಹರಿಕಥೆಯಲ್ಲಿ ಕೂತ್ಕೊಂಡು ಭಜನೆ ಮಾಡಲಿಲ್ವೋ ಅವರ 2 ಕಾಲಿನ ಒಟ್ಟಿಗೆ ಮುಂದಿನ ಜನ್ಮಕ್ಕೆ 2 ಕಾಲು ಫ್ರೀಯಾಗಿ ಬರ್ತದೆ. ಕೈ ಇರುವುದಿಲ್ಲ. 4 ಕಾಲಿನ ಜನ್ಮ ಬೇಕು ಅಂತಂದ್ರೆ ತಾಳ ಹಾಕಬೇಡಿ ಅಂತ ಹೇಳುತ್ತಾರೆ. ಆದ್ದರಿಂದ ನಾವೀಗ ಕಥೆಯನ್ನ ಪ್ರಾರಂಭ ಮಾಡುವ ಮೊದಲು ಹರಿ ಎನ್ನಿ ನೀವು ಗೋವಿಂದ ಎನ್ನಿ ನೀವು ಗೋಪಾಲ ಎನ್ನಿ ಹರಿ ನಾರಾಯಣ. ಹರಿ ಎನ್ನಿ ನೀವು ಗೋವಿಂದ ಎನ್ನಿ ನೀವು ಗೋಪಾಲ ಎನ್ನಿ ಹರಿ ನಾರಾಯಣ. ಗೋವಿಂದ ಗೋಪಾಲ ಹರಿ ನಾರಾಯಣ. ಗೋವಿಂದ
ಪೂರ್ವದಲ್ಲಿದ್ದರು ಜಯ ವಿಜಯರೆಂಬ ಅತಿಬಲ ಕಲಿಭಟರು. ಪೂರ್ವದಲ್ಲಿದ್ದರು ಜಯ ವಿಜಯರೆಂಬ ಅತಿಬಲ ಕಲಿಭಟರು. ವರವೈರಿ ಕುಂಠಾರಿಕ ಶ್ರೀಹರಿ ಭವನವ ಕಾಯುವ ಭಟರು. ಕನಕದ ಉದ್ಧಟನಿಗೆ ಅಂದು ವಿರಾಜಿಸರು. ತರವರಾಗಿದ್ದರೆ ಶ್ರೀರಂಗ ಶಾಪವ ದಯಿಸಿದರು. ಪೂರ್ವದಲ್ಲಿದ್ದರು ಜಯ ವಿಜಯರೆಂಬ ಅತಿಬಲ ಕಲಿಭಟರು. ವೈಕುಂಠಾಧಿಕಾರತಕ್ಕಂತಹ ಶ್ರೀಹರಿಯ ಭವನವನ್ನ ಕಾಯುತ್ತಿರುವಂತಹ ಜಯ ಮತ್ತೆ ವಿಜಯ ಎನ್ನತಕ್ಕಂತಹ ಹೆಸರಿನ ಕಲಿಭಟರು ದ್ವಾರಪಾಲಕರಿಬ್ಬರು ಆ ವೈಕುಂಠಹರಿಪನ ಭವನವನ್ನ ಕಾಯುತ್ತಿರುವಂತಹ ಸಂದರ್ಭದಲ್ಲಿ ಬ್ರಹ್ಮಮಾನಸ ಪುತ್ರರಾಗಿರುವಂತಹ ಕಾಣಲು ಇಷ್ಟಿಷ್ಟೇ ಚಿಕ್ಕ ವಟುಗಳಂತೆ ಕಾಣಿಸುವಂತಹ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಎಂಬಂತಹ 4 ಜನ ಬ್ರಾಹ್ಮಣ ವಟುಗಳು ಬ್ರಹ್ಮಮಾನಸ ಪುತ್ರರು ಭಗವಂತನನ್ನು ಕಾಣಬೇಕು ಎನ್ನುವಂತಹ ಚಿಂತನೆಯಿಂದ ಬಂದಾಗ ಇದೀಗ ನಿಮ್ಮ ಪ್ರವೇಶ ವೈಕುಂಠಕ್ಕೆ ನಿಷಿದ್ಧ ಅಂತ ಹೇಳಿದಾಗ ಕೋಪಗೊಂಡಿರತಕ್ಕಂತಹ ಆ ಜಯ ವಿಜಯರನ್ನ ಶಪಿಸಿ ಬಿಡ್ತಾ ಇದ್ದಾರಂತೆ. ಏನು, ವಿಷ್ಣು ದರ್ಶನಾಕಾಂಕ್ಷಿಗಳಾಗಿ ಬಂದಿರತಕ್ಕಂತಹ ನಮ್ಮನ್ನ ನೀವು ಒಳಗೆ ಬಿಡದೇ ಇರುವುದರಿಂದ, ದರ್ಪದಿಂದ ನನ್ನಲ್ಲಿ ಮಾತನಾಡಿದುದರಿಂದ. ಯಾವುದರಿಂದ ದರ್ಪ? ಅಹಂಕಾರದ ದರ್ಪ, ಅಧಿಕಾರದ ದರ್ಪ. ವೈಕುಂಠದಲ್ಲಿ ನಾವು ದ್ವಾರಪಾಲಕರಾಗಿದ್ದೇವೆ ಎನ್ನತಕ್ಕಂತಹ ಅಹಂಕಾರ, ಆ ದರ್ಪದಿಂದ ಇವತ್ತು ನಮ್ಮ ಪ್ರವೇಶವನ್ನು ನಿಷಿದ್ಧಗೊಳಿಸಿದ್ದರಿಂದ ನಿಮ್ಮ ಅಹಂಕಾರ ಎಲ್ಲ ನಾಶ ಆಗಿ ಮತ್ತೆ ಬನ್ನಿ ಅಂತ. ಆದ್ದರಿಂದ ಆಲೋಚನೆ ಮಾಡಿ, ವೈಕುಂಠದ ದ್ವಾರದವರೆಗೆ ಹೋದರೂ ಕೂಡ ಕಾಮಕ್ರೋಧ ಮೊದಲೊಬ್ಬ ಮೋಹ ಮತ್ಸರಗಳ ತೊಂದರೆ ಇರ್ತದೆ ಅಂತ ಹೇಳಿ, ಅದಕ್ಕೆ ಉದಾಹರಣೆ ಅವರೇ ಅಂತ. ಆದ್ದರಿಂದ ಎಲ್ಲಿ ಮದ ಉಂಟೋ ಅಲ್ಲಿ ಸಾಧನೆ ಆಗುವುದಿಲ್ಲ. ಆದ್ದರಿಂದ ಜಾಗ್ರತೆ ಬೇಕು. ವೈಕುಂಠಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಒಳಗೆ ಹೋಗಿ ಶ್ರೀಮನ್ನಾರಾಯಣನನ್ನು ನೋಡುವವರೆಗೂ ಸಹ ಧೈರ್ಯ ಇಲ್ಲ, ಪುನಃ ಭೂಮಿಗೆ ಬೀಳ್ಬಹುದು. ಈಗ ಆ ಅಹಂಕಾರದಿಂದ ನಡೆದುಕೊಂಡುದಕ್ಕೆ ಶಾಪಗ್ರಸ್ತರಾಗಿ ಭೂಮಿಗೆ ಬಿದ್ದವರು ಯಾರು ಅಂತ ಹೇಳಿದ್ರೆ ಜಯ ವಿಜಯರು 3 ಜನ್ಮದಲ್ಲಿ ಹರಿವಿರೋಧಿಗಳಾಗಿ ಹುಟ್ಟಿ ಬಂದಿದ್ದಾರೆ. ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಎಂಬಂತಹ ಅಣ್ಣ ತಮ್ಮಂದಿರಾಗಿ, 2ನೇ ಜನ್ಮದಲ್ಲಿ ರಾವಣ ಮತ್ತೆ ಕುಂಭಕರ್ಣ ಎನ್ನುವಂತಹ ಇದೀಗ ಬ್ರಹ್ಮದೇವರ ತಪಸ್ಸನ್ನ ಮಾಡಿ ಅನೇಕ ವರಬಲಗಳನ್ನು ಪಡೆದುಕೊಂಡಿದ್ದಾರೆ. ಕಿರಿಯವನಾದಂತಹ ಹಿರಣ್ಯಾಕ್ಷನನ್ನ ಭಗವಂತ ವರಾಹ ರೂಪದಲ್ಲಿ, ಹಂದಿಯ ರೂಪದಲ್ಲಿ ಒಂದು ಕೊಂದ ಅಂತ ಹಿರಣ್ಯಾಕ್ಷನಿಗೆ, ಹಂದಿಯ ರೂಪದಲ್ಲಿ ಕೊಂದ ಅಂತ ಹಿರಣ್ಯಕಶ್ಯಪನಿಗೆ ಬೇಜಾರು. ಯಾಕೆಂತ ಹೇಳಿದ್ರೆ ಅತಿಬಲ ಮಹಾಬಲರಾಗಿರ್ತಕ್ಕಂತಹ ನಮ್ಮನ್ನ ಶ್ರೀಹರಿ, ಅದರಲ್ಲೂ ನನ್ನ ತಮ್ಮನಾಗಿರುವಂತಹ ಅತಿಬಲರಾಗಿರ್ತಕ್ಕಂತಹ ಹಿರಣ್ಯಾಕ್ಷನನ್ನ ಕೇವಲ ಹಂದಿಯ ರೂಪದಲ್ಲಿ ಬಂದು ಕೊಂದಿದ್ದಾನಲ್ಲ, ಆದ್ದರಿಂದ ಇಡೀ ಈ ನಗರಕ್ಕೆ ನಾನೊಂದು ಆಜ್ಞೆಯನ್ನ ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಯಾರು ಕೂಡ ಹರಿನಾಮ ಸ್ಮರಣೆಯನ್ನ ಮಾಡಕೂಡದು, ಹರಿ ಅಂತ ಹೇಳಬಾರದು. ಯಾರು ಕೂಡ ಹರ ಅಂತ ಬೇಕಾದ್ರೆ ಹೇಳಿಕೊಳ್ಳಬಹುದು, ಬಟ್ಟೆ ಹರಿಯಿತು ಅಂತ ಹೇಳಬಾರದು, ಬಟ್ಟೆ ಹೀಳಿತು ಅಂತ ಹೇಳಬೇಕಂತೆ. ನೀರು ಹರಿಯಿತು ಅಂತ ಹೇಳಬಾರದು, ನೀರು ಹೋಯಿತು ಅಂತ ಹೇಳಬೇಕು. ಒಟ್ಟಿನಲ್ಲಿ ಯಾವ ರೀತಿಯಲ್ಲೂ ಕೂಡ ಹರಿ ಅನ್ನುವಂತಹ ನಾಮಧೇಯ ನನ್ನ ಸಾಮ್ರಾಜ್ಯದಲ್ಲಿ ಬರಬಾರದು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಮಾಡಿಸಿ ತಾನು ಹಿರಣ್ಯಕಶ್ಯಪ ಬ್ರಹ್ಮದೇವನನ್ನ ಕುರಿತು ಒಂದು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಏನದು? ನನಗೆ ಮರಣವೇ ಇಲ್ಲದಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ, ಯಾರೂ ಕೂಡ ನನ್ನನ್ನು ಕೊಲ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಮರಣ ಬಾರದೇ ಇರತಕ್ಕಂತಹ ವರವನ್ನು ಕೊಡು ಅಂತ ಹೇಳಿ ಯಾರ ಹತ್ರ ಕೇಳಬೇಕು? ಬ್ರಹ್ಮದೇವನಲ್ಲಿ ಎಂಬುದಾಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಅವನನ್ನ ಮೆಚ್ಚಿಸಿ ಹಗಲಿರುಳು ಧರೆಯೊಳಗೆ ಗಗನದಲ್ಲಿ ಸುರನರ ಕೈಯಲಿ ಜಗದೊಲುಮೆ ಕೊಡು ಸಾಯದಂತ ಪೂರ್ವವರವ ಮತ್ತೆ ಕದಮೃಗನಾಗಲಿ ಖರಗಳು ಎಂಬ ಕೊಲ್ಲದ ತೆರವರವ ಕೊಡು ಬ್ರಹ್ಮದೇವ. ಹೇ
ಬಿಟ್ಟ ಬ್ರಹ್ಮದೇವ. ನಮಗೂ ಸಹ ಆಲೋಚನೆ ಆಗ್ತದಲ್ಲ, ಎಂಟು ಪ್ರಾಯ ಅಂಡು ಮಾರಿ ನಮಗೆ ಸಹ ಯಾರಾದರೂ ಹಾಗೆ ಒಂದು ಸಾಯದೇ ಇರುವ ಹಾಗೆ ವರ ಕೊಟ್ಟಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ. ಯಾಕೆ ಅಂತ ಹೇಳಿದರೆ ಇನ್ನು ಒಂದು ಈ ಭೂಲೋಕದ ಸಾಮ್ರಾಜ್ಯದಲ್ಲಿ ಸುತ್ತಾಡ್ಬೋದಿತ್ತು ನಾವು ಅಂತಾದರೆ ಎಲ್ಲರಿಗೂ ಕೂಡ ಹೇಳಿಬಿಟ್ಟಿದ್ದಾನೆ, ನೀನು ಇಂಥ ದಿವಸ ಇಂಥಗಳಿಗೆ ಎಷ್ಟು ಹೊತ್ತಿಗೆ ನೀನು ಸಾಯಬೇಕು, ನಿನ್ನನ್ನು ಬದುಕಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ನಮಗೆ ಸಾಯಬೇಕು ಅಂತ ಆಗೋದು ಯಾವಾಗ? ಮನೆಯಲ್ಲಿ ಹೆಂಡತಿ ಮಕ್ಕಳ ಕಾಟ ಜಾಸ್ತಿಯಾಗಿ ಮಕ್ಕಳು ಮರಿಗಳು ಕೂತಲ್ಲಿ ನಿಂತಲ್ಲಿ ಹಣ ಕೇಳಲಾರಂಭಿಸಿದಾಗ ಓ ದೇವರೇ ಒಂದು ಸಲ ಸತ್ತೇ ಒಳ್ಳೆಯದಿತ್ತು ಅಂತ. ಪಕ್ಕದ ಮನೆಯ ರಂಗಪ್ಪ 90 ವರ್ಷ ಅವ ಸತ್ತು ಹೋದ ಅಂತ ಹೇಳಿ ಅವನ ಗೆಳೆಯ ತಿಮ್ಮಪ್ಪ ಕೂತ್ಕೊಂಡು ಅಳ್ತಾ ಇದ್ದನಂತೆ. ಹೋಗುವ ದಾರಿಯಲ್ಲಿ ಯಮಧರ್ಮರಾಯನ ಭಟ್ಟರು ಒಂದು ಸಲ ಹಿಂದೆ ಬಂದು ಹೇಳಿದ್ರಂತೆ, ನೀನು ಸದರ್ತಿ ನನ್ನೊಟ್ಟಿಗೆ ಹೋಗುವನ, ರಂಗಪ್ಪ ಸತ್ತ ಅಂತಲ್ಲ ನೀನು ಕೂಗುದು, ಬರುದಾದ್ರೆ ಬಾ ಅಂತ ಹೇಳುವಾಗ 90 ವರ್ಷದ ಅಜ್ಜ, ಅಲ್ಲ ರಂಗಪ್ಪ ಸತ್ತದೌದು, ನನಗೆ ಬೇಜಾರಾಗ್ತೌದು, ನಾನು ಕೂಗುದು ಹೌದು, ಆದರೆ ನನಗೊಂದು ಮಗ ಇದ್ದಾನಲ್ಲ, 30 ವರ್ಷ ಅವನಿಗೆ, ಎಲ್ಲಿ ಸಹ ಹೆಣ್ಣು ಸಿಕ್ಕುದಿಲ್ಲ ಮಾರ್ರೆ ಈಗ. ಅವನಿಗೊಂದು ಹೆಣ್ಣು ಸಿಕ್ಕಿ ಮದುವೆ ಆದರೆ ಅದೀತು ಅಂತ ಉಂಟು ನನಗೆ. ಮದುವೆ ಆದರೆ ಸಾಕ, ಒಂದು ಮೊಮ್ಮಗು ಆಗಬೇಕು, ಆ ಮಗು ನನ್ನನ್ನು ಅಜ್ಜ ಅಂತ ಕರಿಬೇಕು, ಹೀಗೆಲ್ಲ ಆಸೆ ಉಂಟು. ಆದ್ದರಿಂದ ನಾನು ಕೂಗಿದ್ದು ಸ್ವಲ್ಪ ಬೇಸರದಲ್ಲಿ ಮಾತ್ರ, ಸಂಜೆ ಮನೆಗೆ ಹೋದ ಕೂಡಲೇ ಆ ಬೇಸರ ಹೋಗ್ತದೆ, ನೀನು ಹೋದು ನಿನ್ನ ಪಾಡಿಗೆ ಅಂತ ಹೇಳ್ತಾನಂತೆ. ಆದ್ದರಿಂದ ನಮಗೆ ಸಾಯಬೇಕು ಅಂತ ಹೇಳಿ ಮನಸ್ಸು ಬಂದರೆ ಸಾಯಬೇಕು ಅಂತ ಹೇಳಿದ ಬಾಯಲ್ಲಿ ಮಾತ್ರ ಮನುಷ್ಯ ಬೇಕು 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 ಅಂತವೇ ಹೇಳುವುದಂತೆ. ಬೇಡ ಅಂತ ಹೇಳುವುದು ಒಂದು ಸಾವು, ಇನ್ನೊಂದು ನೋವು, ಅದೆರಡೇ ಬೇಡ ಅಂತ ಹೇಳೋದು, ಮತ್ತೆಲ್ಲ ಬೇಕು ಅಂತ ಹೇಳ್ತಾನಂತೆ. ಆದರೆ ನಿನಗೆ ಬೇಕೋ ಬೇಡವೋ ಅದೆಲ್ಲ ಗೊತ್ತಿಲ್ಲ. ಆದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿಯೇ ಜಠರೇ ಶಯನ ಇಹ ಸಂಸಾರ ಬರುತು ಸಾರ ಕೃಪಣ ಪಾಹಿ ಮುಹಂತೆ. ಆದರೆ ನನಗೆ ಬೇಕೋ ಬೇಡವೋ ಪುನರಪಿ ಜನನಂ, ಪುನಃ ಪುನಃ ಜನನ, ಪುನಃ ಪುನಃ ಮರಣ, ಜನನ ಮರಣ ಅಂತ ಹೇಳುವಂಥದ್ದು ಸಂಭವಿಸಲೇಬೇಕು, ಅದು ವಿಧಿ ನಿಯಮ. ಅದರಿಂದ ಹೊರತಾಗಿ ಹಿರಣ್ಯ ಕಶ್ಯಪ ಕೇಳಿದನಂತೆ, ಹೇ ಬ್ರಹ್ಮದೇವ, ನಾ ಕೇಳಿದ ಹಂಗೆ ನನ್ನ ಸಾವು ಬರಬಾರ್ದು, ವರ ಕೊಡು ಅಂತ ಹೇಳುವಾಗ ಆಯಿತು ಅಂತ ಹೇಳ್ತಾ ಇದ್ದಾನೆ. ವರ ಸಿಕ್ಕಿತಲ್ಲ, ನೇರವಾಗಿ ಅಮರಾವತಿಗೆ ದಾಳಿ ಮಾಡ್ತಾ ಇದ್ದಾನೆ. ಸುರಲೋಕ ಭುವನಂಗಳಿಗೆ ಕಿಚ್ಚರಿಟ್ಟ ಸುರದೆಟ್ಟ ಹೃದಯದೊಳಗಿನ ದೆಟ್ಟ ಧೈರ್ಯವನ್ನು ಸುತ್ತ ಕಳಲಾಳಿಗಿಟ್ಟ ವರಗರ್ಭಿತನ ಶೌರ್ಯ ಕ್ರೌರ್ಯದಾಗ ತೆಕ್ಕಿನಾಗ ಲೋಕವು ಭಯದಿ ನಲಗುತ್ತಲು. ದೇವೇಂದ್ರ ಪದವಿಯರು ಅಸುರನ ಪಾಲಾಯಿತು, ದೇವೇಂದ್ರ ಪದವಿಯರು ಅಸುರನ ಪಾಲಾಯಿತು, ಇಳೆಯ ತುಬ್ಬರ ಅಂಬರವ ಮುಟ್ಟಲು, ಇಳೆಯ ತುಬ್ಬರ ಅಂಬರವ ಮುಟ್ಟಲು ಕಳನಾಡಿಗಿಟ್ಟ. ನೇರವಾಗಿ ಹಿರಣ್ಯಕಶ್ಯಪರ ಕಮಲಗಳನ್ನು ಸೇರಿಸಿಕೊಂಡು ಅಮರಾವತಿಗೆ ದಾಳಿ ಇಟ್ಟು ಅಲ್ಲಿರುವಂತಹ ದೇವೇಂದ್ರಾದಿ ದೇವತೆಗಳನ್ನೆಲ್ಲ ಓಡಿಸಿ ಕೈಗೆ ಸಿಕ್ಕಿದ ದೇವತೆಗಳನ್ನು ಹಿಡಿದು ಕಟ್ಟಿ ಹಾಕಿ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾನಂತೆ. ನೋಡಿ, ಕಷ್ಟ ಬರುವಾಗ ದೇವರ ನೆನಪಾಗ್ತಾ ಉಂಟು. ಎಂತಹ ವರವನ್ನು ಕೊಟ್ಟು ಬಿಟ್ಟಿದ್ದಾನೆ. ತಾನು ಹೋಗಿ ಅಮರಾವತಿಯ ಪಟ್ಟಣದಲ್ಲಿ ಕುಳಿತುಕೊಂಡು, ಯಾರು ಕೂತ್ಕೊಳ್ಬಾರ್ದು ಅಂಥವರು ಕೂತ್ಕೊಂಡ್ರೆ ಜಗತ್ತಿಗೆ ನಷ್ಟ ಆಗುತ್ತದೆ. ಆದ್ದರಿಂದ ಸಜ್ಜನರ ಪಾಡೇನು. ಆಗ ಹರಿಯನೆನೆಯೋ ನಮ್ಮ ಹರಿಯನೆನೆಯೋ. ಆದ್ದರಿಂದ ಭಗವಂತನನ್ನ ಪ್ರಾರ್ಥನೆ ಮಾಡಿದರೆ ದುಷ್ಟರ ನಾಶ ಆಗುತ್ತದೆ. ಆದರೆ ಇದೀಗ ಅಮರಾವತಿಯನ್ನು ಗೆದ್ದಿರ್ತಕ್ಕಂತಹ ಹಿರಣ್ಯ ಕಶ್ಯಪನಿಗೆ ಅದು ಸಾಕಾಗಲಿಲ್ವಂತೆ. ಯಾಕೆ? ಚತುರ್ದಶ ಭುವನದ ಒಡೆಯನಾಗಬೇಕು, ನಾನು 14 ಲೋಕವನ್ನು ಗೆಲ್ಲಬೇಕು ಎನ್ನುವಂತಹ ಆಸೆಯಿಂದ ತಾನು ದಿಗ್ವಿಜಯದ ನೆಪ ಹೇಳಿಕೊಂಡು ಹೊರಟೆ ಹೋದನಲ್ಲ. ಈ ಕಥೆಯಲ್ಲಿ ಮನೆಯಲ್ಲಿದ್ದಾಳೆ ಹೆಂಡತಿ ಕಯಾಗು ಅಂತ ಅವಳ ಹೆಸರು. ನೋಡಿ, ತುಂಬು ಗರ್ಭಿಣಿಯಾಗಿದ್ದಾಳೆ. ದೇವೇಂದ್ರ ಆಲೋಚನೆ ಮಾಡ್ತಾ ಇದ್ದಾನಂತೆ, ನನಗಿರತಕ್ಕಂತಹ ಅಮರಾವತಿಯ ಪಟ್ಟವನ್ನ ಈ ಹಿರಣ್ಯ ಕಶ್ಯಪ ತಾನು ಪಡೆದುಕೊಂಡು ನಮಗೆ ಕಷ್ಟ ಕೊಟ್ಟಿದ್ದಾನೆ, ನೆಲೆ ಇಲ್ಲದ ಹಾಗೆ ಮಾಡಿದ್ದಾನೆ. ಅವನ ಹೆಂಡತಿಯಾದಂತಹ
ಕಯಾದು ಗರ್ಭಿಣಿ. ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ನಾಳೆ ಇನ್ನೊಬ್ಬ ಹಿರಣ್ಯಕಶ್ಯಪ ಆದರೆ ಎಂತ ಮಾಡುವುದು? ಆದ್ದರಿಂದ ಯಾರೂ ಇಲ್ಲದಂತಹ ಸಮಯವನ್ನು ನೋಡಿ ತುಂಬು ಗರ್ಭಿಣಿಯಾದಂತಹ ಕಯಾದುವನ್ನ ಕೂದಲು ಹಿಡಿದು ದರದರನಿ ಎಳೆದುಕೊಂಡು ಬರ್ತಾ ಇದ್ದಾನೆ. ಆಹಾ, ಅದೆಂತಹ ಕ್ರೌರ್ಯ! ಅಬಲೆಯಾದ ಹೆಣ್ಣನ್ನು ಎಳ್ಕೊಂಡು ಬರುವಾಗ ಇತ್ತ ಕಡೆಯಲ್ಲಿ ಮಹದಿಗ ಪತಿ ಪಿತ ನಪಿತ ನಮಯ ಮಹದಿಗ ಪತಿ ಪಿತ ನಪಿತ ನಮ್ಮಯ ವೈಕುಂಠಗತಿ ರಕ್ಷಿಸು ಅಜಯದ ಭಯ ಬರ್ತಾ ಇದ್ದಾರಂತೆ. ನೋಡಿದ್ರು ದೇವೇಂದ್ರ ಕಯಾದುವನ್ನು ಎಳೆದುಕೊಂಡು ಬರ್ತಾ ಇದ್ದಾನಲ್ಲ. ನಿಲ್ಸಪ್ಪ, ಅದೇನು ಮಾಡ್ತಾ ಇದ್ದೀಯೋ ದೇವೇಂದ್ರ? ಹೀಗೆ ಮಾಡ್ಬೋದ ನೀನು? ಗಂಡನಿಲ್ಲದಿರುವಂತಹ ಸಮಯದಲ್ಲಿ ಅಬಲೆಯಾದ ಹೆಣ್ಣನ್ನ ಈ ರೀತಿ ಗಲಗಲನೆ, ಅದರಲ್ಲೂ ತುಂಬು ಗರ್ಭಿಣಿಯಾಗಿದ್ದಾಳೆ ಅವಳು, ಎಳ್ಕೊಂಡು ಬರ್ಬೋದ ನೀನು? ಬಿಡು, ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿದಾಗ ಅವರು ಕೇಳಿದ್ರಂತೆ, ಸ್ವಾಮಿ, ಇವನಪ್ಪನಾಗಿರುವಂತಹ ಹಿರಣ್ಯಕಶ್ಯಪ ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಅಂತ ನಿಮಗೆ ಗೊತ್ತಿದೆ. ಈಗ ತುಂಬು ಗರ್ಭಿಣಿಯಾಗಿದ್ದಾಳೆ, ಇವಳ ಹೊಟ್ಟೆಯ ಒಳಗೆ ಅವನ ಕುಡಿ ಬೆಳೀತಾ ಉಂಟು. ಇವ ನಾಳೆ ನಮಗೆ ಕಷ್ಟ ಕೊಡಬಾರದು ಎನ್ನುವಂತಹ ದೂರಾಲೋಚನೆಯಿಂದ ಅವಳನ್ನು ಕರ್ಕೊಂಡು ಹೋಗಿ ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸುವ ಆಲೋಚನೆ ನನ್ನದು ಅಂತ ಹೇಳಿದಾಗ, ಛೇ ಛೇ ಛೇ, ಎಂತಹ ತಪ್ಪನ್ನು ಮಾಡ್ತಾ ಇದ್ದೀಯ ಗೊತ್ತಾ ನಿನಗೆ? ಯಾಕೆಂತ ಹೇಳಿದ್ರೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಯಾರು ಅಂತ ಅಂದುಕೊಂಡಿದ್ದಿ ನೀನು? ಪರಮ ಭಾಗವತೋತ್ತಮ, ನಿಮ್ಮೆಲ್ಲರ ರಕ್ಷಣೆಗೆ ಬರ್ತಾ ಇರುವಂತಹ ಕುಮಾರ ಅಂತ ಹೇಳಿ ಕಯಾದುವನ್ನ ದೇವೇಂದ್ರನ ಹಿಡಿತದಿಂದ ಬಿಡಿಸಿ ಮನೆಗೆ ಕರ್ಕೊಂಡು ಹೋದರಂತೆ. ತನ್ನ ಪರ್ಣಕುಟೀರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ನಾರಾಯಣನೆಂಬ ನಾಮದ ಬೀಜವ ನಾರದ ಬಿದ್ದಿದ ಎಡೆಯೊಳಗೆ ನಾರಾಯಣ ಎನ್ನುವಂತಹ ಶಬ್ದವನ್ನ ಕಯಾದುವಿನ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಪ್ರಪ್ರಥಮವಾಗಿ ತಿಳಿಸಿದವರು ನಾರದ ಅಂತ ಹೇಳ್ತದೆ ಶಾಸ್ತ್ರ. ಆದ್ದರಿಂದಲೇ ನೋಡಿ ನಮಗೆ ಹೇಳೋದು, ಮನೆಯಲ್ಲಿ ತಾಯಿ ಗರ್ಭಿಣಿಯಾದರೆ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ರಾಮಾಯಣವನ್ನು ಓದಬೇಕು, ಮಹಾಭಾರತ ಓದಬಾರ್ದು ಹೇಳ್ತಾರಂತೆ. ಯಾಕೆಂತ ಹೇಳಿದ್ರೆ ಹಾಗೆ ಗಲಾಟೆ ಮಾಡಿಬಿಡ್ತಾರೆ ಆಮೇಲೆ ಅಂತ ಹೇಳಿ. ಆದ್ದರಿಂದ ಕೃಷ್ಣ ನಡೆದದ್ದನ್ನು ಹೇಳದೆ ಕೃಷ್ಣ ನುಡಿದದ್ದನ್ನು ಹೇಳಿ, ರಾಮ ನಡೆದದ್ದನ್ನು ಹೇಳಿ ಆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಯಾವುದನ್ನ ಆಹಾರ ಕೊಡಬೇಕು, ಕಿವಿಗೆ ಆಹಾರ ಅದನ್ನು ಕೊಡಬೇಕಂತೆ. ಆಗ ಮಗು ಸಜ್ಜನ ಆಗುತ್ತಾನೆ. ತಾಯಿ ಹೇಗೋ ಇದ್ದು ಬಿಟ್ರೆ ಮಗು ನಾಳೆ ಬಸ್ಸಿಗೆ ಕಲ್ಲು ಹೊಡೆದು ಜೈಲು ಸೇರ್ತಾನೆ. ಆದ್ದರಿಂದ ಮಾತೆಯರು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರ, ಬಸ್ರಿ ಇರುವಾಗ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು. ಆಗ ಮಕ್ಕಳು ನಮ್ಮ ಸಮಾಜದ ನಿರ್ಮಾಣ ಆಗುವತ್ತ ತಮ್ಮ ಕೊಡುಗೆಯನ್ನ ಕೊಡ್ತಾರೆ. ಸಮಾಜವನ್ನ ನಿರ್ಮಾಣ ಮಾಡಬೇಕು ಈಗಿನ ಮಕ್ಕಳು. ಈಗ ನೋಡಿ ಏನಾಗಿದೆ ನಮಗೆ ಅಂತ ಹೇಳಿದರೆ, ಮೊನ್ನೆ ಒಂದು ಸಣ್ಣ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ ನಾನು. ಮನೆಯಲ್ಲಿ ಹಿಂದೂ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿ ಹೆತ್ತವರು ಹೇಳದೇ ಇರುವುದರಿಂದ ನನಗೆ ಅನ್ಯ ಧರ್ಮ ಇಷ್ಟ ಆಗಿ ನಾನು ಆ ಧರ್ಮಕ್ಕೆ ಹೋದೆ. ಅಲ್ಲಿ ಹೋದ ಮೇಲೆ ಮರಳಿ ನಾನು ಈ ಧರ್ಮಕ್ಕೆ ಬಂದೆ ಅನ್ನುವಂತಹ ಒಂದು ಚಿತ್ರ, ಒಂದು ವಿಡಿಯೋ ಓಡಾಡುತ್ತಿದೆ. ಯಾಕೆ ಹೀಗೆ ಅಂತ ಹೇಳಿದರೆ, ನಮ್ಮ ಒಳಗಿರತಕ್ಕಂತಹ ನಮ್ಮ ಶಾಸ್ತ್ರಗಳ ಜ್ಞಾನದ ಕೊರತೆಯಿಂದ ಇವತ್ತು ನಮ್ಮ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ. ಆದ್ದರಿಂದ ಮೊದಲು ನಾವು ವಿಚಾರವನ್ನು ತಿಳಿಯಬೇಕು. ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನು, ನಮ್ಮ ಧರ್ಮದಲ್ಲಿ ಹೇಳಿರುವಂತಹ ವಿಚಾರಗಳೇನೇನು, ನಾವು ಪಾಲಿಸಬೇಕಾದದ್ದು ಹೇಗೆ? ಯಾಕೆಂತ ಹೇಳಿದರೆ ಮನೆಯಲ್ಲಿರತಕ್ಕಂತಹ ಮಕ್ಕಳು ಅವರು ಓದಿ ಕಲಿಯುವುದಿಲ್ಲ, ಅವರು ನೋಡಿ ಕಲಿಯುವುದಿಲ್ಲ. ನಾವು ಹೇಗೋ ಮಕ್ಕಳು ಹಾಗೆ. ಮಕ್ಕಳ ಹತ್ರ ಹೇಳುದು, ಸುಳ್ಳು ಹೇಳಬಾರ್ದು ಮಗ ಅಂತ. ಅಪ್ಪ ಹೇಳ್ತಾನಂತೆ, ಹೋಗಿ ಅಲ್ಲೊಬ್ರು ಬಂದ್ರಲ್ಲ, ಅವರು ನನ್ನ ಹತ್ರ ಸಾಲ ಕೇಳಲಿಕ್ಕೆ ಬರುದಪ್ಪ, ನಾನು ಬಚ್ಚಲ ಮನೆಯಲ್ಲಿ ಕೂತಿರ್ತೇನೆ, ನೀನು ಹೇಳು ಅಪ್ಪ ಇಲ್ಲ ಅಂತ.
ಮಗುವಿಗೆ ಕನ್ಫ್ಯೂಷನ್ ಯಾಕೆಂತ ಹೇಳಿದ್ರೆ ಸುಳ್ಳು ಹೇಳಬಾರ್ದು ಮಗ ಅಂತ ಹೇಳುವಂತಹ ತಂದೆ ಯಾರೋ ಒಬ್ಬ ಸಾಲಗಾರ ಬಂದಾಗ ನಾನು ಒಳಗಿರ್ತೇನೆ ಅಪ್ಪ ಇಲ್ಲ ಅಂತ ಹೇಳಾಯ್ತಾ. ನೋಡಿ, ಇದು ನಡವಳಿಕೆ. ಆದ್ದರಿಂದ ನಾವು ಹೇಗೆ ನಡೀತೇವೆ ಮಕ್ಕಳದನ್ನು ನೋಡಿ ಕಲಿಯುತ್ತಾರೆ ಹೊರತು ಮಕ್ಕಳು ಓದಿ ಕಲಿಯುವುದಲ್ಲ. ಆದ್ದರಿಂದ ಇವತ್ತು ಹರಿಕಥೆಯನ್ನ ಇಡಿಸಿದ್ದಾರೆ ಗಿರೀಶ್ ಆಳ್ವರು. ಯಾಕೆಂತ ಹೇಳಿದ್ರೆ ನಾನು ಹೇಳಿದೆ ನಿಮ್ಮ ಪುಣ್ಯದ ಶೀಲವನ್ನು ತುಂಬಿಸ್ಲಿಕ್ಕೋಸ್ಕರ ಇಡಿಸಿದ್ದಾರೆ. ನಾವೆಷ್ಟು ಜನ ಕೂತಿದ್ದೇವೆ ಹರಿಕಥೆಯಲ್ಲಿ. ನಾಳೆ ನಮ್ಮ ಮಕ್ಕಳ ಹತ್ರ ಈ ಪೋಲಂಬೆ ಹರಿಕಥೆ ಕೇಳುದು ಬಾ ಅಂತ ಹೇಳುವಾಗ ಅದು ಹೇಳ್ತಾರೆ ಇರ್ಬೋದಿನತ್ತ ಸೀದಾ ನಾವು ಕೂತು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ನಾನು ಕೂತ್ಕೊಳ್ತೇನೆ ನೀನು ಬಾ ಅಂತ ಹೇಳಿ ನಾವು ಎದ್ದು ಹೋಗ್ತಾ ಇದ್ರೆ ಹರಿಕಥೆ ಆಗುವಾಗ ಮಧ್ಯದಲ್ಲಿ ಎದ್ದು ಹೋಗಬಹುದು. ಒಂದು ಪಾಠ ಹೇಳಿಕೊಡುವುದು ಬೇಡ ಮಕ್ಕಳಿಗೆ. ದಾಸರು ಇದನ್ನು ಬಾಯಿಯಲ್ಲಿ ಹೇಳಬೇಕಂತ ಇಲ್ಲ. ನಿಮ್ಮ ನಡವಳಿಕೆಯಿಂದ ನಿಮ್ಮ ಮಕ್ಕಳು ಕಲಿಯುತ್ತಾರೆ. ಆದದ್ದರಿಂದ ನಾರಾಯಣನೆಂಬ ನಾಮದ ಬೀಜವ ಹೊಟ್ಟೆಯಲ್ಲಿರತಕ್ಕಂತಹ ಮಗುವಿಗೆ ನಾರದ ಮಹರ್ಷಿಗಳು ನಾರಾಯಣ ನಾಮವನ್ನ ಹೇಳಿಕೊಟ್ಟಿದ್ದಾರಂತೆ. ನವಮಾಸ ತುಂಬಿದ ಮಾಸದಲ್ಲಿ ಆ ದಿವ್ಯ ಗರ್ಭದಿಂದ ಓರ್ವ ಬಾಲಕ ಹುಟ್ಟಿ ಬಂದಿದ್ದಾನೆ. ಇದು ಇತ್ತ ಕಡೆಯಲ್ಲಿ ದಿಗ್ವಿಜಯಕ್ಕೆ ಅಂತ ಹೋದಂತಹ ಹಿರಣ್ಯ ಕಶ್ಯಪ ದಿಗ್ವಿಜಯವನ್ನ ಮುಗಿಸಿಕೊಂಡು ಬಂದಾಗ ದಿಗ್ವಿಜಯವನ್ನ ಸಾಧಿಸಿದ್ದೇನೆ ಎನ್ನುವಂತಹ ಸಂತೋಷ. ಅಷ್ಟೊತ್ತಿಗೆ ಭಟ್ಟರು ಬಂದು ಹೇಳಿದ್ರಂತೆ, ನಿನಗೆ ಗಂಡು ಮಗು ಆಯ್ತಪ್ಪ. ಸಂತೋಷ ದುಪ್ಪಟ್ಟಾಯಿತು ಅವನಿಗೆ. ಯಾಕೆ? ನನ್ನ ಕುಲದೀಪಕ ಬಂದ. ನಾಳೆ ನಾನು ಏನೀಗ ನಡೆಸ್ತಾ ಬರ್ತಾ ಇದ್ದೇನೋ ಆ ಸಾಮ್ರಾಜ್ಯಕ್ಕೊಬ್ಬ ಅಧಿಪತಿ ಅಂತ ಹೇಳಿ ಪ್ರಕೃಷ್ಟವಾದ ಆಹ್ಲಾದ ಆಯಿತು. ಅಂದರೆ ತುಂಬಾ 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 ಸಂತೋಷ ಆಯಿತು. ಆದದ್ದರಿಂದ ನನಗೆ ತುಂಬಾ ಸಂತೋಷವನ್ನು ಕೊಟ್ಟವನಾದ್ದರಿಂದ ಪ್ರಕೃಷ್ಟವಾದ ಆಹ್ಲಾದವನ್ನು ಕೊಟ್ಟವನು ಪ್ರಹ್ಲಾದ ಅಂತ. ಪ್ರಹ್ಲಾದ ಅಂತ ಹೇಳುವ ಹೆಸರೇ ಮನಸ್ಸಿಗೆ ಆನಂದವನ್ನು ಕೊಡುವಂತವ ಎನ್ನುವಂತಹ ಅರ್ಥದಲ್ಲಿ ಆ ಹೆಸರನ್ನು ಇಟ್ಟರು. ಈಗ ಮಕ್ಕಳು ಆಟ ಪಾಠಗಳನ್ನು ಆಡುತ್ತಾ ಬೆಳೆಯುತ್ತಾ ಇದ್ದಾರೆ. ಸಣ್ಣ ಮಕ್ಕಳನ್ನು ನಾವು ನೋಡಬಹುದು, ಹೇಗೆ ಬೇಕೋ ಹಾಗೆ ಆಡ್ತಾ ಇದ್ದಾರೆ. ಆದರೆ ಎಲ್ಲರಂತಲ್ಲ ಬಾಲಕ ಪ್ರಹ್ಲಾದ ನಿತ್ಯವೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದಾನಂತೆ. ನಾನಿಲ್ಲಿ ಆಟ ಆಡ್ತಾ ಇದ್ದೇನೆ, ನನ್ನ ದೇವರಿಗೆ ಏನು ಮಾಡ್ತಾ ಇರ್ಬೋದು. ನಾನಿಲ್ಲಿ ಊಟ ಮಾಡ್ತಾ ಇದ್ದೇನೆ, ನನ್ನ ದೇವರಿಗೆ ಏನು ಮಾಡ್ತಾ ಇರ್ಬೋದು. ನಾನೇ ನಿದ್ರೆ ಮಾಡ್ತಾ ಇದ್ದೇನೆ, ನನ್ನ ದೇವರೇನು ಮಾಡ್ತಾ ಇರ್ಬೋದು ಎನ್ನುವಂತಹ ಆಲೋಚನೆ. ಇತ್ತ ಕಡೆಯಲ್ಲಿ ಹಿರಣ್ಯಕಶ್ಯಪ ಹೇಳಿದ್ದಾನಲ್ಲ, ಯಾರು ಕೂಡ ಹರಿ ಅಂತ ಹೇಳಬಾರ್ದು, ಯಾರು ಕೂಡ ನಾರಾಯಣ ಅಂತ ಹೇಳಬಾರ್ದು. ನನ್ನ ಸಾಮ್ರಾಜ್ಯದಲ್ಲಿ ಹರಿಗೆ ಆಗಲಿ ನಾರಾಯಣನಿಗೆ ಆಗಲಿ ಯಾವ ಹೆಸರು ಕೂಡ ಹೇಳುವ ಹಾಗಿಲ್ಲ. ಆ ಹರಿಗೆ ಪೂಜೆ ಇಲ್ಲ. ಇಲ್ಲಿ ನೋಡಿದ್ರೆ ಮಗು ನಾರಾಯಣಾಯ ನಮಃ ನಾರಾಯಣಾಯ ನಮಃ ಅಂತ ಹೇಳಿ ಹೇಳ್ತಾನೆ ಹುಟ್ಟಿಕೊಂಡಿದೆ. ಈ ವಿಚಾರವನ್ನ ಕೈಯಾದು ಮುಚ್ಚಿಡ್ತಾನೆ ಗಂಡನಿಂದ. ನೋಡಿ, ಇದು ಕತೆ. ಮನೆಯಲ್ಲಿ ಗಂಡ ಹೆಂಡತಿಯರಲ್ಲಿ ಗೊತ್ತಿರಬಾರ್ದು. ಗಂಡನಿಗೆ ಗೊತ್ತಿಲ್ಲದೆ ಯಾವುದನ್ನು ಮಾಡಬಾರ್ದು. ಆದರೆ ಕೆಟ್ಟ ಕೆಲಸವನ್ನ ಗಂಡ ಮಾಡುತ್ತಾ ಇದ್ರೆ ಆಗ ಹೆಂಡತಿಯಾದವಳು ತಿದ್ದಿ ಬುದ್ಧಿ ಹೇಳಬೇಕು ಗಂಡನಿಗೆ. ಆ ಕೈಂಕರ್ಯವು ಕೂಡ ಹೆಂಡತಿಯಾದವರಿಗೆ ಗೃಹಿಣಿಯಾದವರಿಗೆ ಇರತಕ್ಕಂತಹ ಲಕ್ಷಣ. ಮಗ ಒಳ್ಳೆ ದಾರಿಯಲ್ಲಿ ಹೋಗುತ್ತಾ ಇದ್ದಾನೆ. ಆದ್ದರಿಂದ ಆ ವಿಚಾರವನ್ನು ಮುಚ್ಚಿಟ್ಟು, ಯಾಕೆ ನನ್ನ ಮಗನಿಗೇನಾದರೂ ಅನಾಹುತ ಆಗಿಬಿಟ್ರೆ ಅವ ಲೋಕೋದ್ಧಾರಕನಾಗಬೇಕು. ಪ್ರತಿಯೊಂದು ತಾಯಿಯೂ ಕೂಡ ಇದನ್ನು ಬಯಸಬೇಕು. ನನ್ನ ಮಗ ನಾಳೆ ಬಸ್ಸಿಗೆ ಕಲ್ಲು ಹೊಡಿಬಾರ್ದು, ನನ್ನ ಮಗ ನನ್ನ ಉತ್ತರಾಧಿಕಾರಿಯಾಗಿ ಸಮಾಜದ ಒಳ್ಳೆಯ ಸಮಾಜದ ನಿರ್ಮಾತ ಆಗಬೇಕು ಅಂತ. ಈಗ ಈ ಬಾಲಕನಾದರೂ ಭಗವಂತನನ್ನ ನಿತ್ಯ ನಿರಂತರವಾಗಿ ಕೂಗಿ ಕರೆಯುತ್ತಾ ಇದ್ದಾನಂತೆ. ಈ ಸಂದರ್ಭದಲ್ಲಿ ಅವನಿಗೆ 5 ವರ್ಷ ಪ್ರಾಯ ಆಯಿತು. ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಮನೆ ಬಾಗಿಲಿಗೆ ಯಾವುದೇ ಶಾಲೆಯ ಬಸ್ ಬರ್ತಾ ಇರಲಿಲ್ಲ. ಸ್ವಾಮಿ ಕೂತಿದ್ದಾರೆ ನಮ್ಮ ರವೀಂದ್ರ ಶೆಟ್ಟಿ, ಅವರ ಬಸ್ಸು ಹೋಗ್ತದೆ ಎಲ್ಲರ ಮನೆಗೆ. ಅದೆಂತಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರತ್ನ ಶಾಲೆಯನ್ನು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಗೆ ಮಕ್ಕಳನ್ನೆಲ್ಲ ಬನ್ನಿ 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 ಅಂತ ಹೇಳಿ ಅವರ ಮನೆ ಹತ್ತಿರನೇ ಬಸ್ಸನ್ನು ಕಳುಹಿಸಿ ಮಕ್ಕಳನ್ನು ಕರೆತಂದು ಪಾಠ ಮಾಡಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಮತ್ತೆ ಅವರ ಮನೆಗೆ ಬಿಡುವಂತಹ ಸೌಲಭ್ಯ ಕೃತಯುಗದಲ್ಲಿ. ಆಗ 5 ವರ್ಷ ಪ್ರಾಯ ಆದರೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡ್ತಾ ಇದ್ರಂತೆ. ಯಾಕೆ ಅಂತ ಹೇಳಿದ್ರೆ ಉಪನಯನ ಅಂತ ಹೇಳಿದ್ರೆ ಇನ್ನೊಂದು ಕಣ್ಣು ಅಂತೇಳಿ. ಈಗ ಎಲ್ಲರಿಗೂ ಉಪನಯನ, ಸಣ್ಣ ಪ್ರಾಯದಲ್ಲಿ ಉಪನಯನ ಬರ್ತದೆ ಎಲ್ಲರಿಗೆ ಅಲ್ವಾ. ಆ ಉಪನಯನ ಅಲ್ಲ, ಯಾವ ದ್ವಿಜತ್ವಕ್ಕೆ ಏರಿದಂತಹ ಶಾಸ್ತ್ರ ಪುರಾಣಗಳನ್ನು ಕಲೀಲಿಕ್ಕೆ ಕೂಡ ಒಂದು ಯೋಗ್ಯತೆ ಬರಬೇಕಂತೆ. ಆ ಯೋಗ್ಯತೆ ನಿನಗೆ ಬಂತು ಅಂತ ಹೇಳಲಿಕ್ಕೆ ಆ ದಾರವನ್ನು ಹಾಕಿ ಅವನಿಗೆ ಒಂದು ಸಿದ್ಧಪಡಿಸಲಿಕ್ಕೆ, ಅವನಿಗೊಂದು ಲೈಸೆನ್ಸ್ ಕೊಡುವುದು ಅಂತ ಹೇಳಿ ಶಾಸ್ತ್ರವನ್ನು ಕಲೀಲಿಕ್ಕೋಸ್ಕರವಾಗಿ. ಆದ್ದರಿಂದ ಉಪನಯನಾದಿ ಸಂಸ್ಕಾರಗಳನ್ನು 5 ವರ್ಷ ಪ್ರಾಯಕ್ಕೆ ಮಾಡಿ ಗುರುಕುಲಕ್ಕೆ ಕಳಿಸಿ. ಗುರುಕುಲದಲ್ಲಿ
ಗುರುಕುಲದಲ್ಲಿ 10-12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಮತ್ತೆ ಅವರು ಪ್ರಾಪ್ತ ವಯಸ್ಕರಾಗಿ ಇಲ್ಲಿಗೆ ಬಂದು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವಂಥದ್ದು ಹಿಂದಿನ ಕ್ರಮ. ಈಗ ಪ್ರಹ್ಲಾದನಿಗೆ ಶುಕ್ರಾಚಾರ್ಯರ ಮಕ್ಕಳಾಗಿರುವಂತಹ ಷಂಡ ಮತ್ತೆ ಅಮರ್ಕ ಎನ್ನುವಂತಹ ಹೆಸರಿನ ಇಬ್ಬರು ಗುರುಗಳನ್ನು ಕರೆದು ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿ ಈಗ ಗುರುಕುಲಕ್ಕೆ ಬಿಟ್ಟು ಕೊಡ್ತಾ ಇದ್ದೇನೆ ಮಗನನ್ನು ನೋಡಿ. ಎಲ್ಲರೂ ಕೂಡ ಯಾವ ದೇವರ ಬಗ್ಗೆ ನನ್ನ ಮಗನಿಗೆ ಹೇಳಿಕೊಡಬಾರ್ದು. ನಿಮ್ಮ ಗುರುಕುಲದಲ್ಲಿ ಏನಿದ್ರೂ ಕೂಡ ಹಿರಣ್ಯಕಶ್ಯಪಾಯ ನಮಃ, ಹಿರಣ್ಯಕಶ್ಯಪಾಯ ನಮಃ ಅಂತ ಹೇಳಿಕೊಡ್ಬೇಕು. ಹಿರಣ್ಯಕಶ್ಯಪ ಹೇಗೆ ದೇವಲೋಕಕ್ಕೆ ದಾಳಿ ಮಾಡಿದ, ಹಿರಣ್ಯಕಶ್ಯಪ ಹೇಗೆ ಶಾಸ್ತ್ರಾಭ್ಯಾಸ ಮಾಡಿದ, ಹಿರಣ್ಯಕಶ್ಯಪ ಹೇಗೆ ಶಸ್ತ್ರಾಭ್ಯಾಸ ಮಾಡಿದ, ಹಿರಣ್ಯಕಶ್ಯಪ 14 ಲೋಕವನ್ನು ಗೆದ್ದದ್ದು ಹೇಗೆ, ಇದನ್ನೇ ಹೇಳ್ಕೊಡ್ಬೇಕು. ನನ್ನ ಮಗ ಇನ್ನೊಬ್ಬ ಹಿರಣ್ಯಕಶ್ಯಪ ಆಗಬೇಕು, ಗೊತ್ತಾಯ್ತಲ್ಲ. ಅದರ ಬದಲು ನೀವೇನಾದರೂ ದೇವತಾ ಸ್ಮರಣೆಯನ್ನು ಹೇಳಿಕೊಟ್ಟಿರಿ ತಾಳೆ ಉಳಿಯುವುದಿಲ್ಲ ಅಂತ ಹೇಳಿ ಸರಿ ಚಂಡಾಮರ್ಕರು ಉಪನಯನಾದಿ ಸಂಸ್ಕಾರವನ್ನ ಮಾಡಿ ಕರ್ಕೊಂಡು ಹೋದ್ರಂತೆ. ನೋಡಿ, ಅಲ್ಲಿ ಹೋದ್ರೆ ಅವನಿಗೆ ಉಸಿರು ಕಟ್ತಾ ಉಂಟಂತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ನೋಡಿದ್ರು ಕೂಡ ಬರೀ ರಾಕ್ಷಸರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ನನ್ನ ದೇವರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಗೊತ್ತಾಯಿತು. ಹೇಳುವ ಹಾಗೆ ಇಲ್ಲ, ಎದುರು ಮಾತನಾಡುವವನಲ್ಲ. ಒಂದು ದಿವಸ ಚಂಡಾಮರ್ಕರು ಹೊರಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಮರದ ಬುಡದಲ್ಲಿ ಕುಳಿತಂತಹ ಪ್ರಹ್ಲಾದ ನಾರಾಯಣ ಶೇಷಶಯನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಗುಣಗಾನ ಮಾಡ್ತಾ ಇದ್ದಾನೆ. ಒಂದು ಮಗು ಮೆಲ್ಲ ತಟ್ಟಿತಂತೆ. ಪ್ರಹ್ಲಾದ ಅಲ್ಲ, ಬೇಜಾರು ಮಾಡಬೇಡ, ಎಚ್ಚರಿಸಿದೆ ಅಂತ ಅಲ್ಲ. ನಿಮ್ಮ ಅಪ್ಪನಿಗೆ ನಾರಾಯಣ, ಶೇಷಶಯನ, ವೈಕುಂಠವಾಸ, ಶ್ರೀಹರಿ, ಲಕ್ಷ್ಮೀಲೋಲ ಇಷ್ಟೆಲ್ಲ ಹೆಸರು ಉಂಟಲ್ಲ, ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮಾಸ್ಟರ್ ಇದನ್ನೆಲ್ಲ ಹೇಳಿಯೇ ಕೊಡಲಿಲ್ಲ ಅಂತ ಹೇಳಿದಾಗ ಜೋರಾಗಿ ಚಪ್ಪಾಳೆ ಹಾಕ್ಕೊಂಡು ರಗಾಡಿದನಂತೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ನೋಡಿ, ನನ್ನ ಅಪ್ಪನ ಬಗ್ಗೆ ನಾನು ಹೇಳಿದ್ದಲ್ಲ, ನನ್ನ ಅಪ್ಪನಿಗೆ ಒಬ್ಬ ಅಪ್ಪ ಇದ್ದಾನೆ. ಯಾರವ? ಜಗತ್ಪತಿ, ಜಗತ್ ಪಿತ, ಜಗತ್ತಿಗೆ ತಂದೆಯಾಗಿರ್ತಕ್ಕಂತಹ ನಾರಾಯಣ ಅಂತ ಒಬ್ಬ ಇದ್ದಾನೆ. ಓ ಹೌದಾ? ಅವೆಲ್ಲಿರುವುದು? ಪರಮ ಪದದೊಳಗೆ ವಿಷಧರಣ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿದೆಯೊಳಿರಲು, ಕ್ಷೀರ ಸಮುದ್ರದಲ್ಲಿ ಶೇಷಶಯನಾಗಿ ಮಾಡ್ಕೊಂಡಿರ್ತಕ್ಕಂತಹ ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿಯಿಂದ ಪಾದ ಸೇವನೆ ಮಾಡಿಕೊಂಡು ಇದ್ದಾನೆ ಅಂತ ಹೇಳಿದಾಗ, ಓಹೋ ಹಾಗೆದೊಂದು ವಿಷಯ ಉಂಟಲ್ಲ. ಹಾಗಾದ್ರೆ ಮತ್ತೆ ನಿಮ್ಮಪ್ಪ? ನಮ್ಮಪ್ಪ ಈ ಕಾಣತಕ್ಕಂತಹ ಭೂಲೋಕವನ್ನು ಆಳ್ತಾ ಇದ್ದಾನೆ. ಅವ ಭೂಲೋಕ ಮಾತ್ರ ಅಲ್ಲ, ಎಲ್ಲ ಲೋಕಕ್ಕೂ ಕೂಡ ಅಧಿಕಾರಿ. ನನ್ನ ಜನನಕ್ಕೆ, ನಿನ್ನ ಜನನಕ್ಕೆ, ನನ್ನ ಅಪ್ಪನ ಜನನಕ್ಕೆ ಎಲ್ಲರಿಗೂ ಕಾರಣನಾದವ. ಅವ ಸೃಷ್ಟಿಕರ್ತ. ನನ್ನಪ್ಪ ಚ್ಯುತ. ಅವ ಇವತ್ತಿದ್ರೆ ನಾಳೆ ಇರುವುದಿಲ್ಲ, ಅವ ಇಲ್ಲಿದ್ರೆ ಅವ ಅಲ್ಲಿ ಇರುವುದಿಲ್ಲ. ನನ್ನ ಭಗವಂತ ಅವ ಅಚ್ಯುತ. ಅವನಿಗೆ ನಾಶವಿಲ್ಲ, ನಷ್ಟವಿಲ್ಲ. ಅವ ಅಶ್ವತ್ಥ. ಯಾಕೆಂತ ಹೇಳಿದ್ರೆ, ಈ ಅಶ್ವತ್ಥ ಮರದ ಬುಡದಲ್ಲಿ ಅದರಿಂದ ಹಯಗ್ರೀವಾವತಾರ ಹೊರಗೆ ಬಂದು ಜಗತ್ತಿಗೆ ನನಗೆ ನಾಶ ಇಲ್ಲ, ನಷ್ಟ ಇಲ್ಲ ಅಂತ ಹೇಳಿರುವಂಥದ್ದು ಅಂತ. ಅಶ್ವತ್ಥ ಮರ ಅಂತ ಹೇಳಿದ್ರೆ ಬೋಧಿ ವೃಕ್ಷ ಅಂತ ಹೇಳಿ ಜ್ಞಾನೋದಯ ಆಗುವಂಥದ್ದು. ಅಲ್ಲಿಂದ ಬೇರೆ ಸಾರಗಳನ್ನು ಹಯಗ್ರೀವ ಸ್ವಾಮಿ ಹೊರಗೆ ಹಾಕಿದ ಅಂತ ಹೇಳುವಂಥದ್ದು. ಆದ್ದರಿಂದ ಅಶ್ವತ್ಥ ಹೇಳಿದ್ರೆ ನಾರಾಯಣ. ಆದ್ದರಿಂದ ಅವ ನನಗೆ ತಂದೆ, ನಿಮಗೆ ತಂದೆ ಅಂತ ಹೇಳುವಾಗ, ಓಹೋ ಅದು ಹೊಸ ವಿಷಯ ಅಲ್ಲ, ನನಗೊಂಚೂರು ಹೇಳ್ಕೊಡ್ತೀಯಾ? ನೋಡಿ, ಇದಕ್ಕೆ ಹೇಳುದು ಸಾವಾಸ ದೋಷ ಅಂತ. ಈ ಶಾಲೆಯಲ್ಲಿ ಹಿಂದಿನ ವಿಷಯದಲ್ಲಿ ಕೂತ್ಕೊಳ್ಳೋರು ಇದ್ದಾರೆ ಸ್ವಲ್ಪ ಜನ. ಯಾಕಂತ ಹೇಳಿ ಸ್ವಲ್ಪ ತಂಟೆ ಪೋಖ್ರಿಗಳು ಎತ್ತರ ಇರ್ತಾರೆ, ತಂಟೆ ಮಾಡ್ತಾ ಇರ್ತಾರೆ ಆ ಮಕ್ಕಳು. ಎದುರಿನಲ್ಲಿ ಒಬ್ಬ ಸಣ್ಣ ಕೂತಿದ್ನಂತೆ. ಅವನ ಹತ್ರ ಬಂದು ಹೇಳ್ತಾರಂತೆ,
ಅಲ್ಲ ಮರೆ ನೀನೆಂತ ಓದುದು SSLC ಪರೀಕ್ಷೆಗ ಎಷ್ಟು ಓದ್ತಿ ನೀನು? ಅಲ್ಲ ಓದಿ ಎಂತ ಆಗ್ಬೇಕಂತ ಉಂಟು? ಎಂತಿಲ್ಲ, ಓದಿದ್ರೆ ಅಪ್ಪ ಈ ಸತಿ SSLC ಒಂದು 95% ಬಂದರೆ ಒಂದು ರಿಸ್ಟ್ ವಾಚ್ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು ರಿಸ್ಟ್ ವಾಚಿಗೆ ನೀನು ಇಷ್ಟು ಓದುದ? ನೋಡು ಮರೆಯ, ನೀನು ಬಾ ಮಾಲಿಗೆ ಹೋಗುವ. ಅಲ್ಲಿ 15ನೇ ತಾರೀಕಿಗೆ ಸರ್ಕಸ್ ಪಿಕ್ಚರ್ ಓಪನ್ ಆಗ್ತಾ ಉಂಟು. ಎಷ್ಟು ಚಂದ ಉಂಟು. ಅರವಿಂದ್ ಬೋಳಾರ್ ಇದ್ದಾರೆ ಅದರಲ್ಲಿ, ದೇವದಾಸ್ ಕಾಪಿಗಾಡ್ ಇದ್ದಾರಲ್ಲಿ, ಎಷ್ಟು ಚಂದ. ಅದಕ್ಕೆ ಹೋಗುವ ಅಲ್ಲ, ಸುಮ್ಮನೆ ಓದಿ ಓದಿ ಎಂತ ಮಾಡುದ ದಂಡ ಪಿಂಡ. ಸುಮ್ಮನೆ ಓದಿದವರಿಗಾರಿಗಾರ ಕೆಲಸ ಸಿಗ್ತದ? ನಮ್ಮ ಮಾಸ್ಟರ್ ನಮಗೆ ಹೇಳ್ತಾ ಇದ್ರು, ಮಕ್ಕಳೇ ಓದದೇ ಇದ್ದವರು ಕೂಡ ಏನೆಲ್ಲ ಸಾಧನೆ ಮಾಡಿ ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳಾಗಿದ್ದಾರೆ. ಓದಿದ ಇಂಜಿನಿಯರ್ಗಳೆಲ್ಲ ಅವರ ಕೈ ಕೆಳಗೆ ಕೆಲಸ ಮಾಡೋದು ಅಂತ. ಅದರಿಂದ ನೀನು ಓದಬೇಕು. ಮೈ ಹುಡುಗನಿಗೆ ಬಂದು ಹೇಳಿ 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 ಅವನಿಗಾಯ್ತು ಒಂದು 4 ದಿವಸ ಅದನ್ನು ಕೇಳಿ, ಹೌದಲ್ಲ ಎಂತಕ್ಕೆ ಓದುದು ಬೇಡ ಅಂತ ಹೇಳಿದ. ಪರೀಕ್ಷೆಯಲ್ಲಿ ಆ ಪ್ರಶ್ನೆಗೆ ಈ ಉತ್ತರ, ಈ ಪ್ರಶ್ನೆಗೆ ಆ ಉತ್ತರ ಬರ್ತಾ 0 ಮಾರ್ಕ್ ತೆಗ್ತಾರೆ. ಇಷ್ಟು ವಾಚು ಇಲ್ಲ, ಎಂಥದ್ದು ಇಲ್ಲ. ಇದು ಸಹವಾಸ ದೋಷ ಅಂತ. ಮನೆಯಲ್ಲಿ ನೋಡ್ಬೇಕು, ಈಗ ಮಾವಿನಕಾಯಿ ಸೀಸನ್ ಅಲ್ಲ, ಮಾವಿನಕಾಯಿ ತಂದಿಟ್ಟ ಅಮ್ಮಂದ್ರಿಗೆ ಗೊತ್ತಿರ್ಬೋದಲ್ವಾ? ಒಂದಷ್ಟು ಮಾವಿನಕಾಯಿ ತಂದಿಟ್ಟಾಗ ಒಂದು ಸ್ವಲ್ಪ ಕಪ್ಪಾಗಿರ್ತದೆ. ಇವತ್ತು ರಾತ್ರಿ ಒಂದು ಮಲಗುವ ಮಾರೆ, ನಾಳೆ ಬೆಳಿಗ್ಗೆ ತೆಗೆದು ಬಿಸಾಡಿದ್ರೆ ಆಯಿತು ಅಂತ ಹೇಳುವಾಗ ನಾಳೆ ಬೆಳಿಗ್ಗೆ ನೋಡುವ 4 ಹಣ್ಣು ಕಪ್ಪಾಗಿರ್ತದೆ. ಯಾಕೆಂತ ಹೇಳಿದ್ರೆ ಸಹವಾಸ ದೋಷ ಅಂತ ಹೇಳುದು. ಕಪ್ಪು ಕಂಡ ಮಾವಿನ ಹಣ್ಣನ್ನು ಪಕ್ಕ ತೆಗೆದು ಬಿಸಾಡಿ ಬಿಡಬೇಕು, ಇಲ್ಲದಿದ್ರೆ ನಾಳೆಗೆ ಬೇರೆ ಮಾವಿನ ಹಣ್ಣು ಕಪ್ಪಾಗ್ತದೆ. ಹಾಗೆ ಬುದ್ಧಿ ಒಳ್ಳೇದಾಯ್ತು, ಒಟ್ಟಿಗಿದ್ದವರ ಬುದ್ಧಿಯು ಒಳ್ಳೇದಾಯಿತು. ನಿನ್ನ ಬುದ್ಧಿ ನೆಟ್ಟಗಿಲ್ವೋ, ನಿನ್ನ ಒಟ್ಟಿಗಿದ್ದವರು ಕೂಡ ನೆಟ್ಟಗಿಲ್ಲ ಅಂತ ಆಯ್ತು. ಆದ್ದರಿಂದ ಸಂಬಂಧಗಳನ್ನು ಆಯ್ಕೆ ಮಾಡುವಾಗ ನೋಡಿಕೋ ಸ್ವಲ್ಪ ಅಂತ ಬುದ್ಧಿ ಹೇಳ್ತಾ ಇದ್ದಾರೆ. ಯಾವ ಗುರುಕುಲಕ್ಕೆ ಬಂದಿರತಕ್ಕಂತಹ ರಾಕ್ಷಸರ ಮಕ್ಕಳಿಗೆ ಹಿರಣ್ಯಕಶ್ಯಪಾಯ ನಮಃ, ಹಿರಣ್ಯಕಶ್ಯಪನೇ ದೊಡ್ಡ ಜನ ಅಂತ ಹೇಳಿದ್ರು, ಇದೀಗ ನಾರಾಯಣ ಅಚ್ಯುತ ಕೇಶವ ಅಂತ ಕೇಳುವಾಗ ಇನ್ನೊಂದೇನೋ ಉಂಟು ಅಂತ ಹೇಳಿ, ಹಾಗಾದ್ರೆ ಪ್ರಹ್ಲಾದ ನಿನ್ನ ಅಚ್ಯುತನ ಬಗ್ಗೆ ನಮಗೊಂಚೂರು ಹೇಳ್ಕೊಡ್ತೀಯಾ? ಓ ನಾ ಹೇಳ್ಕೊಡ್ತೀನಿ, ನೀವು ಹೇಳಿ ಅಂತ ಹೇಳಿ ಅಚ್ಯುತಂ ಕೇಶವಂ ರಾಮನಾರಾಯಣ ಕೃಷ್ಣ ದಾಮೋದರಂ ವಾಸುದೇವ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ ಅಚ್ಯುತಂ ಕೇಶವಂ. ಅಯಸ್ಕಾಂತೀಯ ಗುಣ, ಅದು ಧನಾತ್ಮಕ ಶಕ್ತಿ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹೇಳುವಾಗ ಅವರು ಬಂದು ತಾವು ಕೂಡ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾಟ್ಯ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತಲ್ಲ ಗೊತ್ತಾಯ್ತು, ನಾವೆಂತ ಮಾಡುದು ಗೊತ್ತೇವೆ ಅಂತ ಹೇಳಿ ಬಿಟ್ಟು ಪ್ರಹ್ಲಾದ ಸಾಕು ಮಾಡು ನನ್ನ ಗೋವಿಂದ ನಾಮಸ್ಮರಣೆ. ಯಪ್ಪ ನೀನು ಇಲ್ಲಿದ್ರೆ ನಮ್ಮ ತಲೆ ಇಲ್ಲಿರುವುದಿಲ್ಲ, ನಡಿ ಹೋಗುವ ಅಂತ ಹೇಳಿ ಅವನ ಮೆತ್ತಿಕೊಂಡು ಬಂದು ಹಿರಣ್ಯಕಶ್ಯಪನೇ ಎದುರು ಬಿಟ್ಟು ಹೇಳ್ತಾರೆ, ಎಂತ ನಿನ್ನ ಮಗ ಎಂತ ಹುಷಾರಿದ್ದಾನೆ, ಎಲ್ಲವನ್ನ ಕಲಿತು ಜ್ಞಾನಿಯಾಗಿದ್ದಾನೆ, ಪಂಡಿತನಾಗಿದ್ದಾನೆ, ಅವನಿಗೆ ಗುರುಕುಲದಲ್ಲಿ ಹೇಳಿಕೊಡುದು ಎಂಥದ್ದು ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಅವನು ನಮಗೆ ಹೇಳ್ಕೊಡ್ತಾನೆ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗಿ ಹಿರಣ್ಯಕಶ್ಯಪನ ಹತ್ರ ಬಿಟ್ಟಾರೆ. ಯಾರು? ನನ್ನ ಮಗ, ಅತ್ಯಲ್ಪ ಕಾಲದಲ್ಲಿ ಎಲ್ಲವನ್ನ ಕಲಿತಿದ್ದಾನೆ, ಮಗನೇ ಬಾ ಅಂತ ಹೇಳಿ ತೊಡೆಯ ಮೇಲೆ ಕೂತ್ಕೊಳ್ಳಿಸಿ, ಅಂದ ಎಷ್ಟು ಬೇಗ ವಿದ್ಯಾಭ್ಯಾಸ ಮಾಡಿದ್ದಿ, ನಿನಗೇನು ಇಷ್ಟ, ಏನು ಇಷ್ಟದ ವಿಚಾರವನ್ನು ಕಲಿತೆ ನೀನು, ಹೇಳು ಹೇಳು, ಅತ್ಯಂತ ಇಷ್ಟವಾದಂತಹ ವಿಚಾರ ಏನು ಕಲಿತೆ ಹೇಳು ಅಂತ ಹೇಳಿದಾಗ, ಅಪ್ಪ ನಾನು ನಿನ್ನ ಹಾಗೆ ಆಗಬೇಕು ಅಂತ ಎಣಿಸಿದ್ದೇನೆ ಅಂತ ಹೇಳ್ತಾನೇನೋ ಅಂತ ಒಂದು ಆಸೆ. ಅವ ಹೇಳಿದ, ಅಪ್ಪ ಏನು ಕಲಿತೆ, ಏನು ಇಷ್ಟ ಆಯಿತು ಅಂತ ಹೇಳ್ತಾ ಇದೆಯಾ? ನಾರಾಯಣ ಪೊರೆವವನವನು ಈ ಜಗವ
ನಮಃ ಅಂತ ಹೇಳುವಾಗ ತೊಡೆಯ ಮೇಲಿದ್ದ ಅರ್ಕನಿಗನ ಪಿಡಿದೆಳೆದು ನೂಕಿದ ನಾಯಿಗೆ ಹೆತ್ತು ಬಿಸಾಡ್ತಾ ಇದ್ದಾನಂತೆ. ಬಿಸಾಡಿ ಹೇಳ್ತಾ ಇದ್ದಾನಂತೆ, ಏನ್ ಹೇಳ್ತಾ ಇದ್ದೀನಿ ನೀನು? ನನ್ನ ಚಿಕ್ಕಪ್ಪನಾಗಿರತಕ್ಕಂತಹ ಹಿರಣ್ಯಾಕ್ಷನನ್ನ ಹತ್ತಿ ರೂಪದಿಂದ ಬಂದು ಕೊಂದಂತಹ ನಾರಾಯಣನನ್ನ ಹೇಳಬಾರ್ದಿತ್ತು ನೀನು. ಯಾರಲ್ಲಿ ಬನ್ನಿ, ಇವನನ್ನ ಕರ್ಕೊಂಡು ಹೋಗಿ ಹರಿ 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 ಎಂಬುದಾಗಿ ಗಂಟಲು ಹೊರಕೊಳ್ತಾ ಇದ್ರಲ್ಲ, ಅವರಿಗೆಲ್ಲ ಈ ಹಿರಣ್ಯಕಶ್ಯಪ ಏನೇನು ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಅಂತ ಸ್ವಲ್ಪ ತೋರಿಸಿ ಬನ್ನಿ ಅಂತ ಹೇಳಿದಾಗ ಕರ್ಕೊಂಡು ಹೋದ್ರಂತೆ ಬಾಲಕನನ್ನು. ಎರಡು ಭಟರು ಏನು ಮಾಡ್ತಾ ಇದ್ದಾರೆ? ಎಣ್ಣೆಯಲ್ಲಿ ಹಾಕಿ ಹುರಿತಾ ಇದ್ದಾರಂತೆ ಹರಿ ನಾರಾಯಣ ಅಂತ ಹೇಳಿದವರನ್ನ. ಶೂಲದಿಂದ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ದಾರೆ. ಕೈ ಕಾಲುಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದಾರೆ. ನಾಲಿಗೆಯನ್ನ ತುಂಡು ಮಾಡಿ ಬಿಸಿದ್ದಾರೆ. ಕಣ್ಣನ್ನ ಕಿವಿಯನ್ನ ಎಲ್ಲ ಕತ್ತರಿಸಿ ಹಾಕಿದ್ದಾರಂತೆ. ಅದನ್ನು ತೋರಿಸಿ ಹೇಳ್ತಾ ಇದ್ದಾರಂತ ಹೇಳ್ತೀಯಾ? ಹರಿ ಅಂತ ಹೇಳ್ತೀಯಾ ಅಂತ ಹೇಳಿದಾಗ ಪ್ರಹ್ಲಾದ ಹೇಳ್ತಾನಂತೆ, ನಿಜವಾಗಿ ಹರಿಯನ್ನ ನಂಬಿದವರಿಗೆ ನೀವು ಕೊಡುವಂತಹ ಶಿಕ್ಷೆ ಇದೆಲ್ಲ ನಾಟಕದೋ? ನೀವೆಂತ ಶಿಕ್ಷೆ ಬೇಕಾದರೂ ಕೊಡಿ, ಹರಿಯೊಬ್ಬನೇ ತಂದೆ, ಹರಿಯೊಬ್ಬನೇ ತಾಯಿ, ಹರಿಯೊಬ್ಬನೇ ತಂದೆ, ಹರಿಯೊಬ್ಬನೇ ತಾಯಿ, ಹರಿಯೊಬ್ಬನೇ ಗಂಡ, ಬಂಧು ಬಳಗವೆಲ್ಲ ಹರಿಯಪ್ಪ ಭಕ್ತರಿಗೆ ಕರ್ತನೆಯು ರುಚಿಸುವುದೇ. ಯಾವ ಶಿಕ್ಷೆ ಬೇಕಾದರೂ ಕೊಡಿ, ಹರಿ 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 ಅಂತ ನಾನು ಹೇಳ್ತೇನೆ ಅಂತ ಹೇಳಿದಾಗ ಹಿರಣ್ಯಕಶ್ಯಪನ ಹತ್ರ ಕರ್ಕೊಂಡು ಬಂದು, ನಿನ್ನ ಮಗ ಎಂತ ಹೇಳಿದ್ರೆ ಕೇಳುವುದಿಲ್ಲ ಅಂತ ಹೇಳಿದಾಗ, ನಾನು ಹೇಳಿದ್ದನ್ನ ಕೇಳದೇ ಇರತಕ್ಕಂತಹ ಮಗ ಬೇಡ ಬೇಡ, ಕೊಂಡು ಎತ್ತರದ ಗುಡ್ಡದಿಂದ ಆದರೂ ಬಿಸಾಡಿ, ಆನೆಯಿಂದ ಆದರೂ ತುಳಿಸಿ, ಬೆಂಕಿಗಾದರೂ ಹಾಕಿ, ಏನ್ ಬೇಕಾದರೂ ಮಾಡಿ ಸಾಯ್ಲಿ ಅಮ್ಮ. ಆದರೆ ಎತ್ತರದ ಗುಡ್ಡದಿಂದ ಕೊಂಡೋಗಿ ಬಿಸಾಡಿದ್ರೆ ಸಾಯಿ. ಸತ್ರ ಭೂದೇವಿ ಬಂದು ಹರಿನಾಮಸ್ಮರಣೆ ಮಾಡುತ್ತಿರುವ ಪ್ರಹ್ಲಾದನನ್ನ ಎತ್ತಿ ಕೂತ್ಕೊಳಿಸಿದ್ಲಂತೆ. ಬೆಂಕಿಗೆ ಹಾಕಿದ್ರಂತೆ ಸಾಯಿ. ಆದರೆ ಬೆಂಕಿಯು ಕೂಡ ತಣ್ಣೀರಿನ ಅನುಭವವನ್ನು ಕೊಟ್ಟಿದ್ದಂತೆ. ಇನ್ನು ಹಾವುಗಳಡಿಯಲ್ಲಿ ಹಾಕಿದ್ರಂತೆ ಸಾಯಿ ಅಂತ. ಶೇಷಶಯನರಾಗಿರುವಂತಹ ವಿಷ್ಣುವಿನ ನಾಮಸ್ಮರಣೆಯನ್ನ ಕೇಳಿರ್ತಕ್ಕಂತಹ ಹಾವುಗಳೆಲ್ಲ ತಲೆ ಬಗ್ಗಿಸಿಕೊಂಡು ಹೋದುವಂತೆ. ಪಟ್ಟದಾನೆಯಿಂದ ತುಳಿಸಿದ್ರಂತೆ ಸಾಯಿ ಅಂತ ಹೇಳಿ. ಆದರೆ ಯಾವ ಹರಿರಾಜ ವರದವಿದ್ದಾನೋ ಅವನ ಗುಣಗಾನವನ್ನು ಕೇಳಿದಂತಹ ಆನೆ ಅಲ್ಲೇ ಒಂದು ವಿಗ್ರಹಕ್ಕೆ ಹಾಕಿದಂತಹ ಹಾರವನ್ನು ತಂದು ಪ್ರಹ್ಲಾದನಿಗೆ ಹಾಕಿ ನಮಸ್ಕಾರ ಮಾಡಿದಂತೆ. ಇದೆಲ್ಲ ಸುದ್ದಿ ಹಿರಣ್ಯಕಶ್ಯಪನಿಗೆ ಮುಟ್ಟಿದ್ದಾರೆ. ಹಿರಣ್ಯಕಶ್ಯಪನಿಗೆ ಸ್ವಲ್ಪ ಅನುಮಾನ ಆಯ್ತಂತೆ. ಯಾಕೆ ಸಾಯಿಬಾರ್ದು ಅಂತ ವರ ಕೇಳಿದ್ದು ನಾನು, ನನ್ನ ಮಗನಿಗೇನಾದ್ರೂ ವರ ಸಿಕ್ಕಿರ್ಬೋದಾ ನನಗೆ ಕೊಡಬೇಕು? ಮಗ ನಾನು ಇಷ್ಟು ಮಾಡಿದ ಕೂಡ ನೀ ಸಾಯಲಿಲ್ಲ ಕಂದ, ಹೇಗೆ ಸಾಯಲಿಲ್ಲ ನೀನು ಹೇಳು ಹೇಳಿದಾಗ, ಅಪ್ಪ ನಾ ಹೇಳಿದ್ದೆಲ್ಲ ನೀನು ಕೂಡ ಹೇಳು, ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ ಅಂತ ಹೇಳು, ಆಗ ನೀನು ಕೂಡ ಸಾಯುವುದಿಲ್ಲ. ಹರಿ 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 ಅಂತ ಹೇಳ್ತಾ ಇದೆಯಲ್ಲ, ಕಯಾದು ಬಾಯಿ, ನೀನು ಹೆತ್ತಿರುವಂತಹ ನಾವು ರಾಕ್ಷಸರು ಅಂತ ಹೇಳುವಂತಹ ಗಂಧದ ಮರದ ಎಡೆಯಲ್ಲಿ ಹುಟ್ಟಿದ ಜಾಲಿ ಮರವನ್ನು ನೋಡಿದೆಯಾ? ಹೆತ್ತೆಯಲ್ಲ, ತಗೋ ಈ ವಿಷವನ್ನ ಕುಡಿ, ನೀನು ಈ ವಿಷವನ್ನ ಕುಡಿಸು ನಿನ್ನ ಮಗನಿಗೆ ಅಂತ ಹೇಳಿದಾಗ, ಯಾವ ತಾಯಿ ತನ್ನ ಮಗುವಿನಗೆ ವಿಷವನ್ನ ಕೊಡ್ತಾಳೆ ಹೇಳಿ? ಅಳ್ತಾಳಂತೆ. ಶಿವ
ಬಂದಾಗ ಅಂತ ಹೇಳುವಾಗ ಉಸಿರು ಉಸಿರಿನಲ್ಲಿ ನಿನ್ನ ನಾಮವನ್ನೆಂದೆ ಕೈಯುವ ಕಾರ್ಯಗಳೆಲ್ಲ ನಿನಗೆ ಅರ್ಪಿಸುವೆ ಪ್ರೇಮದಿ ಸಲಹೋ ಲಕ್ಷ್ಮೀ ಅರ್ಪಿತೆ ಹರಿನಾರಾಯಣ ಎನ್ನುತ್ತಾ ಎದ್ದು ಕುಳಿತಂತಹ ಬಾಲಕನನ್ನು ನೋಡಿದಾಗ ಸುಸ್ತಾಗಿ ಹೋಯ್ತಂತೆ ಹಿರಣ್ಯಕಶಿಪನಿಗೆ ಅಳ್ತಾ ಇದ್ದಾನೆ ಮಗು. ಇಷ್ಟಾರು ತಂದೆ ಆ ಮಗುವನ್ನ ಕರೆದು ತೊಡೆಯಲ್ಲಿ ಕೂತ್ಕೊಳಿಸಿ ಹೇಳ್ತಾನಂತೆ, ಯಾಕಪ್ಪ ನಿನಗೆ ಎಷ್ಟು ಛಲ? ನಿನ್ನನ್ನ ಈ ಭೂಮಿಗೆ ತಂದಿರುವ ತಂದೆ ಕಣೋ ನಾನು, ನನ್ನ ಮಾತನ್ನ ನೀನು ಕೇಳುವುದಿಲ್ಲ ಅಂತ ಹೇಳ್ತಾ ಇದ್ದೆಲ್ಲ, ಯಾಕೋ ಇಷ್ಟು ಹಠ? ನಿನಗೆ ಗೊತ್ತಿಲ್ಲ ಕಣೋ, ಈ ಯಾರು ರಾಕ್ಷಸರಿದ್ದಾರೋ ಇವರೆಲ್ಲರನ್ನ ಕೊಲ್ಲಿಗೋಸ್ಕರ ಬಂದವ ನಾರಾಯಣ, ಅವನನ್ನ ಕುರಿತು ಸ್ಮರಣೆ ಮಾಡ್ತಾ ಇದೆಯಲ್ಲ, ಬಿಡೋ ಅಂತ ಹೇಳಿದಪ್ಪ. ಈ ಪ್ರಪಂಚದಲ್ಲಿ ಹುಟ್ಟಲಿಕ್ಕೆ ಕಾರಣ ಆದವ ನೀನು ಅಂತ ಹೇಳಿದೆ ಇಲ್ಲ, ನೀನು ಈ ದೇಹ ಕೊಟ್ಟದ್ದು ನನಗೆ. ಆದರೆ ಮೂಲವಾಗಿ ನನ್ನ ಈ ಸೃಷ್ಟಿಗೆ, ಇಡೀ ಸೃಷ್ಟಿಗೆ ಕಾರಣನಾದವ ನಾ ತಂದೆ, ನಿನಗೂ ಕೂಡ ತಂದೆಯಾಗಿರುವ ನಾರಾಯಣ ಕಣಪ್ಪ. ಯಾರು ನಾವು ಈ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇವೋ ನಮಗೆ ಅವನನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ನೀನು ಕೂಡ ನನ್ನ ಜೊತೆಯಲ್ಲಿ ಹರಿನಾಮ ಸ್ಮರಣೆ ಮಾಡು ಅಂತ ಹೇಳಿದಾಗ, ಓಹೋ ಎಷ್ಟು ಹೇಳಿದ್ರು ಕೂಡ ಹರಿನಾಮ ಸ್ಮರಣೆ ಬಿಡುವುದಿಲ್ಲ ಅಲ್ಲ ನೀನು. ಹಾಗಾದ್ರೆ ಎಲ್ಲಿದ್ದಾನೋ ನಿನ್ನ ಹರಿ? ನನ್ನ ಹರಿ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದೀಯಾ? ಎಳ್ಳು ಕುಣಿಯೋ ಮುಳ್ಳು ಮುನಿಯೋ ಮುಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕ್ಷ್ಮೀ ವಲ್ಲಭನಿದ್ದಾನೆ. ತ್ಯಾಗೆ ಮಾಡುತ್ತಿದ್ದೆ ಚಿನ್ಮಯ ನೇತನೆ ಅಪ್ಪ, ತ್ಯಾಗೆ ಮಾಡುತ್ತಿದ್ದೆ ಚಿನ್ಮಯ ನೇತನೆ. ಅಣುರೇಣು ತೃಣಕಾಷ್ಟೆ ಪರಿಪೂರ್ಣ ಗೋವಿಂದ, ಇಲ್ಲಿ ಕಾಣುವಂತಹ ಎಲ್ಲರೂ ಚರಾಚರ ಜೀವಿಗಳಲ್ಲಿ ಭಗವಂತನಿದ್ದಾನಪ್ಪ. ನನ್ನೊಳಗಿದ್ದಾನೆ, ನಿನ್ನೊಳಗಿದ್ದಾನೆ, ಎಲ್ಲರೊಳಗಿದ್ದಾನಪ್ಪ. ನಾರಾಯಣನ ಬಗ್ಗೆ ಕೇಳ್ತಾ ಇದ್ದೀಯಪ್ಪ, ನಿನಗೆ ಅವನ ಮೇಲೆ ಭಕ್ತಿ ಬಂತಪ್ಪ? ನನ್ನೊಟ್ಟಿಗೆ ನೀನು ಕೂಡ ಸ್ಮರಣೆ ಮಾಡ್ತಾ ಇದ್ದೀಯಪ್ಪ ಅಂತ ಹಸು ಕನ್ನ ಕೇಳುವಾಗ, ಓ ನಾರಾಯಣನನ್ನು ನೋಡಬೇಕು ಕಣೋ ನಾನು. ಎಲ್ಲಿದ್ದಾನೆ ನಿನ್ನ ಹರಿ ಹೇಳು, ಎಲ್ಲಿದ್ದಾನವ ಅಂತ ಹೇಳಿದಾಗ, ಇಲ್ಲಿ ಕುಳಿತ ಎಲ್ಲರೊಳಗಿದ್ದಾನಪ್ಪ. ಹೌದೇನೋ? ಅಲ್ಲೊಂದು ಕಂಬ ಕಾಣಿಸ್ತಾ ಇದೆಯಲ್ಲ, ಆ ಕಂಬದಲ್ಲಿ ಇದ್ದಾನೆ ನಿನ್ನ ಹರಿ. ಇದ್ದಾನಪ್ಪ, ಈ ಕಂಬದಲ್ಲಿ, ಈ ಕಂಬದಲ್ಲೂ ಇದ್ದಾನಪ್ಪ, ಆ ಕಂಬದಲ್ಲಿ, ಆ ಕಂಬದಲ್ಲೂ ಇದ್ದಾನಪ್ಪ. ಕಂಬದಲ್ಲಿ, ಡಿಂಬದಲ್ಲಿ, ಎಲ್ಲದರಲ್ಲಿಯೂ ಕೂಡ ಬಿಂಬ ಸ್ವರೂಪನಾದ ಹರಿ ಇದ್ದಾನಪ್ಪ ಅಂತ ಹೇಳುವಾಗ, ಮಗು ಎಲ್ಲರೊಳಗೆ ಚರಾಚರ ವಸ್ತುಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿದಾಗ, ಭಗವಂತನನ್ನು ನೋಡುತ್ತೇನೆ ನಾನು, ನಮ್ಮೊಮ್ಮೆ ಬರಬೇಕು ನನ್ನ ಎದುರು ಅಂತ ಹೇಳಿ ಕಡುಕೋ ಇದನ್ನ
ದುರುಳದೈತ್ಯನ ಪಿಡಿದು ಸೆಳೆದು ಔಗಿದ ನರಸಿಂಹ ಪಡೆದ ವರದಲ್ಲಿ ದುರ್ಬಲಗೊಂಡಿಹ ಹುಡುಗಿ ಹೂಕರಿಸಿ ಬಡಬಡ ಬಡಿಸಿತು ಹೊರಗೆ ಒಳಗಲ್ಲದ ಮಧ್ಯದ ಹೊಸಿಲಲ್ಲಿ ಕುಳಿತು. ಯಾವ ವರವನ್ನ ಕೇಳಿದ್ದಾನೆ ಆ ಹಿರಣ್ಯಕಶ್ಯಪ? ಭಗವಂತ ಬ್ರಹ್ಮದೇವ, ನನಗೆ ಸಾವು ಬರಬಾರ್ದು, ಮನೆಯ ಒಳಗೆ ಸಾವು ಬರಬಾರ್ದು, ಮನೆಯ ಹೊರಗೆ ಸಾವು ಬರಬಾರ್ದು, ಭೂಮಿಯ ಮೇಲೆ ಸಾವು ಬರಬಾರ್ದು, ಆಕಾಶದಲ್ಲಿ ಸಾವು ಬರಬಾರ್ದು, ಯಾವ ಪ್ರಾಣಿಯಿಂದಾಗಲಿ ಪಕ್ಷಿಯಿಂದಾಗಲಿ ಮನುಷ್ಯನಿಂದಾಗಲಿ ಆಯುಧದಿಂದಾಗಲಿ ಸಾವು ಬರಬಾರ್ದು ನನಗೆ ಅಂತ ಕೇಳಿದ್ದಾನಲ್ಲ. ಹಗಲಾಗಲಿ ಇರುಳಾಗಲಿ ನನಗೆ ಸಾವು ಬರಬಾರ್ದು ಅಂತ ಕೇಳಿದ್ದಾನಲ್ಲ. ಅವ ಕೇಳಿದಂತಹ ವರಕ್ಕೆ ಪ್ರತಿಯಾಗಿ ಓಡಿ ಹೋಗುತ್ತಿರುವಂತಹ ಹಿರಣ್ಯಕಶ್ಯಪನನ್ನ ಹಿಡಿದುಕೊಂಡು ಬಂದು ಮನೆಯ ಒಳಗೆ ಹೊರಗಲ್ಲದ ಮಧ್ಯದ ಹೊಸಿಲಲ್ಲಿ ಕುಳಿತು ಆಯುಧ ತೊಡಗಿ ತೀಕ್ಷ್ಣನ ಕೂದಲಿ ಕರುಳನು ಬಗೆದು ಹಗಲಿರುಳಲ್ಲದ ಸಂಧ್ಯಾ ಕಾಲವ ಹಗಲುಲ್ಲ ಇರುವಲ್ಲದಂತಹ ಸಂಧ್ಯಾ ಕಾಲವನ್ನು ದುಷ್ಟ ಮರ್ದನಕ್ಕೆ ಆಯ್ಕೆ ಮಾಡಿಕೊಂಡು ಭೂಮಿಯ ಮೇಲೂ ಆಕಾಶದಲ್ಲೂ ಅಲ್ಲದ ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲದ ಹೊಸ್ತಿಲಲ್ಲಿ ಕುಳಿತುಕೊಂಡು ತನ್ನ ಕೊನೆಯ ಮೇಲೆ ಆ ದೇಹವನ್ನ ಇಟ್ಟು ತನ್ನ ಉಗುರಿನಿಂದ ಚೂಪಾದ ಉಗುರಿನಿಂದ ಹೊಟ್ಟೆಯನ್ನ ಬಗೆದು ರಕ್ತವನ್ನ ಗಟನೆ ಕುಡಿಯುತ್ತಾ ಇದ್ದಾನಂತೆ. ಎಲ್ಲರೂ ಕೂಡ ಹೆದರಿ ಭಯಾನಕವಾದ ನರಸಿಂಹನ ರೂಪವನ್ನ ನೋಡಿ ದೂರ ಹೋಗಿ ಅಡಗಿ ಕೂತಾಗ ನಾರದರು ಬಂದು ಪ್ರಹ್ಲಾದನನ್ನ ದೂಡಿ ಬಿಟ್ಟರಂತೆ. ಹೋಗು ಹೋಗು, ನೀನೇ ಹೋಗಬೇಕು. ಯಾಕೆ? ಶರೀರದಲ್ಲಿ ಇರತಕ್ಕಂತಹ ರಕ್ತವನ್ನ ಕುಡಿದು ಆ ಕರುಳನ್ನ ಹಾರವನ್ನ ಹಾಕಿಕೊಂಡಿರ್ತಕ್ಕಂತಹ ಭಯಾನಕವಾದಂತಹ ನರಸಿಂಹನ ಸ್ವರೂಪದ ಎದುರು ಹೋಗಿ ನೀನೇ ನಿಲ್ಲಬೇಕು ಈಗ ಅಂತ ಹೇಳಿದಾಗ ಆ ಬಾಲಕ ಯಾವ ಹೆದರಿಕೆಯೂ ಆಗಲಿಲ್ಲಂತೆ. ಯಾಕೆ? ಅವನನ್ನು ಭಗವಂತ ಅವ ಇರುವುದೇ ಹಾಗೆ ಅಂತ ಹೇಳಿ ಉಗ್ರವೀರು ಮಹಾವಿಷ್ಣು ಜ್ವಲಂತಂ ಸರ್ವತೋ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುನಮಾಮ್ಯಹಂ. ನರಸಿಂಹ ಜಯ ನರಸಿಂಹ, ನರಸಿಂಹ ಜಯ ನರಸಿಂಹ, ಮೊರೆಯನು ಕೇಳೋ ನರಸಿಂಹ, ಪೊರೆಯುತ ಬುದ್ಧರಿಸು ನರಸಿಂಹ, ಭಕ್ತ ಪಾರ್ಸಲ ನರಸಿಂಹ, ನರಸಿಂಹ ಜಯ ನರಸಿಂಹ, ಸಿಂಹವದನ ಪರಕಾಯದಲ್ಲಿ ದೋಷಗಳಿದು ಸನ್ಮಾರ್ಗವ ತೋರೋ, ದುಷ್ಟಪಿತರ ದುರ್ಮಾರ್ಗವ ಬಲಗಿಸಿ ಸದ್ಗತಿ ತೋರಿಯ ಪಕ್ಷಿವಾಹನ. ಹೇ ನರಸಿಂಹ, ಉಗ್ರ ನರಸಿಂಹ, ಶಾಂತ ನರಸಿಂಹ, ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಭೋಗ ನರಸಿಂಹ, ಪ್ರಮಾಣ ನರಸಿಂಹ, ಹೇ ಪರಬ್ರಹ್ಮ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದಾರಕ್ಕೆ ಗೋವಿಂದ ಗೋವಿಂದ. ದೇಹದ ಮೇಲಿರ್ತಕ್ಕಂತಹ ತೊಡೆ ಮೇಲಿದ್ದಂತಹ ದೇಹವನ್ನು ಬಿಸಾಡಿ ಆ ಬಾಲಕರನ್ನ ಗಟ್ಟಿಯಾಗಿ ಹಿಡಿದನಂತೆ. ಈಗೇನು ಹಿಡಿದಂತೆ ಎಲ್ಲರೂ ಅಯ್ಯೋ ಅಪ್ಪನನ್ನ ಕೊಂದ ಇದೀನಿ ಮಗನನ್ನು ತಿನ್ನುವ ಅಂತ ನಗರಿರ್ಬೋದು. ಮಗುವನ್ನ ಪ್ರಾಣಿಗಳು ಯಾವ ರೀತಿಯಲ್ಲಿ ಮೂಸಿ 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 ಪ್ರೀತಿ ಮಾಡ್ತಾವೋ ಅದೇ ರೀತಿ ಇಡೀ ಮೈಯನ್ನ ನಕ್ಕುತ್ತಾ ಉಂಟಂತೆ. ಆ ಭಗವಂತನ ಸ್ವರೂಪ ಪ್ರಹ್ಲಾದನ ಕಿವಿ ಹತ್ರ ಹೇಳಿದಂತೆ, ಕ್ಷಮಿಸಪ್ಪ, ಸ್ವಲ್ಪ ತಡ ಆಯಿತು ನಾನು ಬರುವಾಗ. ನೋಡು, ನೀನೆಷ್ಟು ಕಷ್ಟಪಟ್ಟೆ. ಹರಿ ನಾರಾಯಣ ಇವರು ಕೊಡುವಂತಹ ಕಷ್ಟವನ್ನು ಸಹಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ ಕೊಡೋ. ಆದರೆ ನಿನ್ನಪ್ಪನ ಪಾಪದ ಕೊಡ ತುಂಬುವವರೆಗೆ ನಾನು ಕಾಯಬೇಕಿತ್ತಪ್ಪ. ಅದಕ್ಕೆ ಬರುವಾಗ ಸ್ವಲ್ಪ ತಡ ಆಯಿತು. ಆದರೆ ಎಲ್ಲಿಯೂ ಕೂಡ ನಿನ್ನ ಶ್ರದ್ಧೆಯಲ್ಲಿ ವಿಚಲಿತ ಆಗಲಿಲ್ಲ. ನೀನು ಬಂದೇ ಬರ್ತಾನೆ ಅಂತ ನಂಬಿಕೆ ಇದ್ದೀಯಲ್ಲ.
ಏನು ಬೇಕು ನಿನಗೆ, ಯಾವ ವರ ಬೇಕು ನಿನಗೆ ಹೇಳು, ಏನು ಕೊಡ್ಲಿ ನಿನಗೆ ಹೇಳು ಅಂತ ಹೇಳುವಾಗ ಸ್ವಾಮಿ ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಯ್ತಲ್ಲ, ನನಗೇನಿಲ್ಲ ಆಸೆ, ಆದರೆ ಒಂದು ಬೇಡಿಕೆ. ದುಷ್ಟನಾದಂತಹ ಅಪ್ಪ, ನನ್ನ ಅಪ್ಪ ಅವ ಮಾಡಿದ್ದು ಕೆಟ್ಟ ಕೆಲಸ, ನಾನು ಒಂದು ದಿನಕ್ಕೂ ನಂಬಲಿಲ್ಲ, ದ್ವೇಷ ಮಾಡಿಕೊಂಡು ಬಂದ. ಅವನ ಮೇಲೆ ಕೋಪ ಬೇಡ ನಿನಗೆ, ಅವನು ಮಾಡಿರ್ತಕ್ಕಂತಹ ದುಷ್ಟ ಕಾರ್ಯವನ್ನೆಲ್ಲ ಮನ್ನಿಸಿ ಅವನಿಗೆ ನೀನು ಸದ್ಗತಿಯನ್ನು ಕೊಡ್ತೀಯ ಅಂತ ಹೇಳಿದಾಗ, ಸರಿ ಇನ್ನೇನು ಬೇಕು ನಿನಗೆ ಅಂತ ಹೇಳಿದಾಗ, ಏನು ಬೇಡ ಸ್ವಾಮಿ, ಈ ಭೂಮಿಯಲ್ಲಿರುವಂತಹ ಸಂಸಾರಿಗಳಿದ್ದಾರಲ್ಲ, ದನ ಕನಕವನ್ನು ಕಂಡ್ರೆ ಯಾವ ರೀತಿಯಲ್ಲಿ ಅದರ ಹಿಂದೆ ಓಡಿ ಹೋಗುತ್ತಾರೋ ಆ ರೀತಿ ನನಗೆ ನಿನ್ನ ಮೇಲೆ ಪ್ರೀತಿ ಬರಬೇಕು. ದನ ಕನಕದ ಮೇಲೆ ಸಂಸಾರಿಗಳಿರುವಷ್ಟು ಆಸೆ ನನಗೆ ನಿನ್ನ ಬಗ್ಗೆ ಇರಬೇಕು ಅಂತ. ಅದರ ಬಗ್ಗೆ ಆಲೋಚನೆ ನನಗೆ ಕೊಡಬೇಡ, ನಿತ್ಯ ನಿರಂತರವಾಗಿ ನಿನ್ನ ಚಿಂತನೆಯನ್ನು ಮಾಡತಕ್ಕಂತಹ ಮನಸ್ಸನ್ನು ನನಗೆ ಕೊಡು ಅಂತ ಕೇಳಿದಾಗ ಸಂತೋಷದಿಂದ ಆ ಪ್ರಹ್ಲಾದನನ್ನು ಹರಿಸ್ತಾ ಇದ್ದಾನಂತೆ. ಬಹಳ ಭಕ್ತಿಯಿಂದ ನೀನು ನನ್ನನ್ನು ಕೂಗಿ ಕರೆದಿದ್ದಿ, ಮಕ್ಕಳು ಕೂಡ ಕರೆದ್ರೆ ಭಗವಂತ ಬರ್ತಾನೆ ಅಂತ ಹೇಳುವುದಕ್ಕೆ ನಿದರ್ಶನ ಇವತ್ತು ಪ್ರಹ್ಲಾದ. ನೀನು ಪರಮ ಸತ್ಯಾಗ್ರಹಿಯಾಗಿ ಅಹಿಂಸಾ ಮಾರ್ಗದಿಂದ ಯಾರು ಹಿಂಸೆ ಮಾಡಿದರೂ ಕೂಡ ಪ್ರತಿರೋಧ ಒಡ್ಡಲಿಲ್ಲ ನೀನು ನೋಡು ಭಗವಂತ ಅಂತ ನನ್ನನ್ನೇ ಕರೆದೆ. ಆದ್ದರಿಂದ ಹಿಂಸೆಗೆ ಹಿಂಸೆ ಉತ್ತರ ಅಲ್ಲ. ಯಾರು ನಿನ್ನ ಹಾಗೆ ಹಿಂಸೆಯನ್ನು ತಾಳಿಕೊಟ್ಟು ನನ್ನನ್ನು ಸ್ಮರಣೆ ಮಾಡ್ತಾರೋ ಅಂಥವರ ರಕ್ಷಣೆಗೆ ನಾನು ಓಡೋಡಿ ಬರ್ತೇನೆ ನೋಡು. ನಿನಗೆ ಈ ದೈತ್ಯ ಕುಲದ ಅಧಿಕಾರವನ್ನು ಕೊಟ್ಟಿದ್ದೇನೆ. ನೀನು ಬೇಕಾದಷ್ಟು ಕಾಲ ಅದನ್ನು ಭೋಗಿಸಿ ನಿತ್ಯ ನಿರಂತರವಾಗಿ ನನ್ನ ಚಿಂತನೆಯಲ್ಲೇ ಇಟ್ಟು ಈ ಸಾಮ್ರಾಜ್ಯವನ್ನು ನೋಡಿಕೋ, ಮುಂದೊಂದು ದಿನ ನನ್ನನ್ನು ಸೇರ್ತಿ ಅಂತ ಹೇಳಿದ್ದಾನಂತೆ ಭಗವಂತ. ಇಡೀ ಆ ಪ್ರಹ್ಲಾದನ ಕುಲವನ್ನು ಆಶೀರ್ವದಿಸಿ ಅಲ್ಲಿಂದ ಅಂತರ್ಧಾನಾದ. ಇಂದಿಗೂ ಕೂಡ ಪ್ರಹ್ಲಾದ ಇದ್ದಾನೆ. ಎಲ್ಲಿದ್ದಾನೆ? ಮಂತ್ರಾಲಯದಲ್ಲಿ ರಾಘವೇಂದ್ರ ಗುರುಗಳಾಗಿ ಕುಳಿತು ಇಂದಿಗೂ ಕೂಡ ನಾವು ಕೇಳಿದ್ದನ್ನ ಪ್ರಹ್ಲಾದಾವತಾರಿಯಾದ ರಾಘವೇಂದ್ರ ಗುರುಗಳು ಕೊಡ್ತಾ ಇದ್ದಾರೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ಅತಿ ಚಿಕ್ಕ ಬಾಲಕ ಪ್ರಹ್ಲಾದ ಚಿಕ್ಕಂದಿನಿಂದ ಮಾಡಿದಂತಹ ಪುಣ್ಯಗಳು ರಾಶಿಯಾಗಿ ಪುಣ್ಯದ ರಾಶಿಯೇ ಬಿದ್ದು ಒಬ್ಬರಿಗೆ ಮೋಕ್ಷ ಸಿಗಬೇಕಿದ್ರು ಪಾಪ ಪುಣ್ಯ ಎರಡೂ ಕೂಡ ಕ್ಷಯ ಆಗಬೇಕು ಅಂತ ಹೇಳಿ ಉಂಟು. ಹಾಗೆ ಆಗಬೇಕಿದ್ರೆ ಅವನ ಇಷ್ಟ ಪುಣ್ಯ ನಮಗೆಲ್ಲರಿಗೆ ಲೋಕಕ್ಕೆ ವಿನಿಯೋಗ ಆಗಬೇಕು. ಪ್ರಹ್ಲಾದ ರಾಜರು ಮುಂದೆ ವ್ಯಾಸರಾಜರಾಗಿ ಬಾಹ್ಲೇಕ ರಾಜರಾಗಿ ಇದೀಗ ಕಲಿಯುಗದಲ್ಲಿ ರಾಘವೇಂದ್ರ ಗುರುಗಳಾಗಿ ಇಂದಿಗೂ ಕೂಡ ಜಪಮಣಿಯನ್ನು ಹಿಡಿದುಕೊಂಡು ಭಗವಂತನನ್ನ ಜಪ ಮಾಡುತ್ತಾ ನಮ್ಮ ಇಷ್ಟವನ್ನು ನೆರವೇರಿಸತಕ್ಕಂತಹ ಪರಮ ಗುರುಗಳಾಗಿ ದಾರಿಯನ್ನು ತೋರ್ತಾ ಇದ್ದಾರೆ ಅಂತ ಹೇಳುತ್ತಾ, ಯಾವ ರೀತಿ ಪ್ರಹ್ಲಾದ ಜಗತ್ತಿಗೆ ಕೊಟ್ಟ ಪಾಠ, ಹರಿಯ ನೆನೆಗಿಹೋ ನಮ್ಮ ಹರಿಯ ನೆನೆಗಿಹೋ, ಬರಿಯ ಮಾತನಾಡಿ ಬಾಯ ಕೊರಡು ಮಾಡಿ ಕೆಡಲುವೆ, ಬರಿಯ ಮಾತನಾಡಿ ಬಾಯ ಕೊರಡು ಮಾಡಿ ಕೆಡಲುವೆ, ಹರಿಯ ನೆನೆಗಿಹೋ ನಮ್ಮ ಹರಿಯ ನೆನೆಗಿಹೋ, ನಮ್ಮ ಹರಿಯ ನೆನೆಗಿಹೋ, ನಮ್ಮ ಹರಿಯ ನೆನೆಗಿಹೋ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಆದ್ದರಿಂದ ಕೂತ್ಕೊಂಡು ನಮಗೆ ಜಪ ಮಾಡಲಿಕ್ಕೆ ಪುರುಸೋತಿಲ್ಲದಿದ್ದರೆ ತೊಂದರೆ ಇಲ್ಲ. ಚಿಂತನ ಮಂಥನಗಳಿಗೆ ನಿತ್ಯ ನಿರಂತರವಾಗಿ ಹರಿ 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 ನಮ್ಮ ಇಷ್ಟ ದೇವರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳಲ್ಲಿ ತುಂಬ ಜನ ದೇವರಿದ್ದಾರಲ್ಲ, ಹರಿಯನ್ನು ಮಾತ್ರ ಮಾಡೋದು. ನನಗೆ ಶಿವ ಅಂದರೆ ಇಷ್ಟ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಷ್ಣು ಶಿಕ್ಷ ಹೃದಯ ಶಿವನ ಹೃದಯದಲ್ಲಿ ವಿಷ್ಣು, ಶಿವಾಯ ವಿಷ್ಣು ರೂಪಾಯ ಅಂತ ಸ್ಕಂದ ಪುರಾಣದಲ್ಲಿ ಹೇಳಿರುವಂತಹ ಮಾತು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಸೃಷ್ಟಿಕರ್ತ ಒಬ್ಬನೇ. ಆ ಸೃಷ್ಟಿಕರ್ತರ ವಿಧ ರೂಪಗಳಷ್ಟೇ ಇರುವಂಥದ್ದು ಆ ಒಬ್ಬನೇ ಭಗವಂತನ. ಯಾವ ರೂಪದಲ್ಲಿ ಬೇಕಾದರೂ ನೀವು ಆರಾಧನೆ ಮಾಡಿ ಹೋಗಿ ಸೇರುವಂಥದ್ದು ಸೃಷ್ಟಿಕರ್ತನಿಗೆ. ಆದ್ದರಿಂದ ಯಾವ ಕೆಲಸವನ್ನು ಮಾಡುವ ಮೊದಲು ಒಂದು ಸಲ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಮಾಡಿದಂತಹ ಕೆಲಸವನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಚಿಂತನೆ ನಮಗೆ ಲಭ್ಯ ಆಗಲಿ ಅಂತ ಹೇಳುತ್ತಾ, ಮೂರ್ಲ ಅಶ್ವತ್ಥ ಉಪನಯನದ 14ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇವತ್ತು ಶ್ರೀಮತಿ ರೇವತಿ ಎಸ್ ಆಳ್ವ ಮತ್ತು
ಮಕ್ಕಳು ಪ್ರಭಾಕರ್ ಶೆಟ್ಟಿ ಮತ್ತು ಸಹೋದರರು ಕೀನ್ಯ ಗೊತ್ತು ಹಾಗೂ ನಮ್ಮ ಗಿರೀಶ್ ಆಳ್ವ ಮತ್ತು ಸುಧಾಕರ್ ಆಳ್ವ ಇವರು ಸೇರಿಕೊಂಡು ಇವರ ಮನೆಯ ಅಂಗಳದಲ್ಲಿ ಏನು ಇವತ್ತು ಕಥಾ ಕೀರ್ತನೆಯನ್ನು ಇಲ್ಲಿರಿಸಿದ್ದಾರೋ ಆ ಶ್ರೀಮನ್ನಾರಾಯಣನ ಪರಮ ಅನುಗ್ರಹ ನಮಗೆ ಮಾತ್ರ ಅಲ್ಲ ಸಮಾಜದಲ್ಲಿ ಎಲ್ಲರಿಗೂ ಲಭ್ಯ ಆಗಬೇಕು ಅನ್ನುತ್ತಾ ಎಲ್ಲಿ ಭಗವಂತನ ಕೆಲಸಗಳು ಆಗುತ್ತದೆಯೋ ಅಲ್ಲಿ ಎಲ್ಲ ನಮಗೆ ಮಾತ್ರ ಪುಣ್ಯ ಪ್ರಾಪ್ತಿ ಆಗುವುದಲ್ಲ ಅಪೂರ್ವೋತ್ಪತ್ತಿ ಅಂತ ಹೇಳ್ತಾರೆ. ಆ ಪಾಸಿಟಿವ್ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೀರೋ ಅಂತಹ ಧನಾತ್ಮಕ ಚೈತನ್ಯಗಳು ಜಾಸ್ತಿಯಾಗಿ ಮನೆಯವರಿಗೆ ಮಾತ್ರ ಅಲ್ಲ, ಇಲ್ಲಿ ಸೇರಿದವರಿಗೆ ಮಾತ್ರ ಅಲ್ಲ, ಈ ಪರಿಸರದಲ್ಲಿ ಅದು ಉತ್ಪತ್ತಿಯಾಗಿ ಇಡೀ ಬ್ರಹ್ಮಾಂಡಕ್ಕೆ ಅದರ ಲಾಭ ಆಗುತ್ತದೆ ಅನ್ನುವಂತಹ ತತ್ವವನ್ನು ನಾವು ತಲೆಯಲ್ಲಿಟ್ಟುಕೊಂಡು ಎಷ್ಟಾಗ್ತದೋ ಅಷ್ಟು ಭಗವಂತನ ನಾಮ ಸ್ಮರಣೆ ಎಲ್ಲೆಲ್ಲಿ ಆಗುತ್ತದೋ ಅಲ್ಲಿ ಹೋಗಿ ಇದ್ದು ನಮ್ಮ ಚಿಂತನ ಮಂಥನಗಳಿಗೆ ಭಗವಂತನನ್ನು ವಿಷಯವಾಗಿರಿಸಿಕೊಳ್ಳುವ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಹಕರಿಸಿದ ಅವರೆಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತು ಹಿರಿಯರಾದಂತಹ ಮಂಗಲ್ದಾಸ್ ಗುಲ್ವಾಡಿ ಅವರಿದ್ದಾರೆ. ಅವರು ಸಾಧಾರಣ ಜನ ಅಲ್ಲ. ನಿಮಗೆ ಹರಿಕಥಾ ಕ್ಷೇತ್ರದಲ್ಲಿ ಭದ್ರಗಿರಿ ಅಚ್ಯುತದಾಸರನ್ನು ಗೊತ್ತಿರಬಹುದು. ಬಹುಶಃ ಅವರ ಜೊತೆಯಲ್ಲಿ ನುಡಿಸ್ತಾ ಇದ್ದಂತಹ ಮಹಾನುಭಾವರು ಇವತ್ತು ಚಿಕ್ಕವಳಾದ ನನ್ನ ಜೊತೆಯಲ್ಲಿ ಕುಳಿತಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಶ್ರೀಯುತ ರಮೇಶ್ ಹೆಬ್ಬಾರ್ ನೋಡಿ ಅವರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದುಕೊಂಡು ಇಂಜಿನಿಯರ್ ವೃತ್ತಿಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಹರಿಕತೆ ಉಂಟ ಕೆಲಸ ಎಲ್ಲ ಬಿಟ್ಟು ಹರಿಕತೆಗೆ ಹಾರ್ಮೋನಿಯಂ ನುಡಿಸಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಭಗವಂತನ ಕೆಲಸಕ್ಕೆ ಅವರು ಕೊಡತಕ್ಕಂಥದ್ದು ಈ ರೀತಿ ಇರ್ತದೆ ಅಂತ ಹೇಳಿ. ಆದ್ದರಿಂದ ನಾವು ಇಂಗ್ಲೀಷ್ ಕಲ್ತಿದ್ದೇವೆ, ನಾನು ಡಾಕ್ಟರ್ ಆಗಿದ್ದೇನೆ, ಇಂಜಿನಿಯರ್ ಆಗಿದ್ದೇನೆ ಅಥವಾ ಅದಕ್ಕಿಂತ ದೊಡ್ಡ ಹುದ್ದೆಯಲ್ಲಿದ್ದೇನೆ, ದೊಡ್ಡ ದೊಡ್ಡ ಪೋಸ್ಟಲ್ಲಿ ಕೂತಿದ್ದೇನೆ, ಬರೀ ಇಂಗ್ಲೀಷೇ ಮಾತಾಡುದು ಅಂತ ಹೇಳುವುದಲ್ಲ. ನಾವೇನಿದ್ರೂ ಕೂಡ ಭಾರತ ಎನ್ನತಕ್ಕಂತಹ ಯೋಗ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದೇವೆ. ಭಗವಂತನನ್ನು ಆರಾಧನೆ ಮಾಡುವುದು ನಮ್ಮ ಕರ್ತವ್ಯ. ಆದದ್ದರಿಂದ ವೃತ್ತಿ ಯಾವುದಿರಲಿ ಅದು ಜೀವನ ಮಾಡಲಿಕ್ಕೆ ಇರುವಂಥದ್ದು. ಭಗವಂತನನ್ನು ಮಾನಸಿಕವಾಗಿ ಚಿಂತನೆ ಮಾಡುವ, ಅವನ ಭಕ್ತರಾಗುವ, ಸರ್ವವನ್ನು ಹರಿಗೆ ಸಮರ್ಪಣೆ ಮಾಡುವ ಅಂತ ಹೇಳುತ್ತಾ ಇವರಿಬ್ಬರಿಗೂ ಧನ್ಯವಾದ ಕೊಡುತ್ತಾ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮ ಗೋಳಿಯಾರ್ನವರೇ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಆರಂಭದಿಂದ ಕೊನೆಯ ತನಕ ಕೇಳಿದಂತಹ ನೀವೆಲ್ಲ ವಿಶಿಷ್ಟ ಪಾತ್ರರು. ಯಾಕೆ ಅಂತ ಹೇಳಿದರೆ ಎಷ್ಟೋ ಜನಕ್ಕೆ ಪಾಪ ಕಾರ್ಯಭಾರಗಳಿರ್ತದೆ. ನನ್ನ ಬಗ್ಗೆ ನಾನು ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲಲ್ಲ. ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಆದ್ದರಿಂದ ಇವತ್ತು ನಿಮ್ಮ ಎಲ್ಲ ಕಾರ್ಯವನ್ನು ಬಿಟ್ಟು ಇಲ್ಲಿ ಕುಳಿತುಕೊಂಡು ಹರಿಕಥಾ ಕೀರ್ತನೆಯಲ್ಲಿ ಭಾಗಿಗಳಾಗಿರುವಂತಹ ನೀವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ನಿಮಗೆಲ್ಲರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಆ ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೆ ಲಭ್ಯವಾಗಲಿ ಎನ್ನುವಂತಹ ಒಂದು ಪೂರ್ವಕ ಪ್ರಾರ್ಥನೆಯನ್ನು ಮಾಡುತ್ತಾ ಕಥೆಗೆ ಮಂಗಲ ಹಾಡ್ತಾ ಇದ್ದೇನೆ. ಭುವನ ಪ್ರಳಯದಲ್ಲಿ ಜಗವೆನಶಿಸಿ ಭಟಭದ್ರದಲ್ಲಿ ಸುಖವಾಗಿ ಪವಡಿಸಿದ ಮಹಿಮನಿಗೆ ವ್ಯೋಮನ ತ್ರಿಶಕ್ತಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಹಸ್ತವರಾಗದಿ ಬಹುದರ ಸಲಹುವ ಕರ್ತೃಶಿಖರಮರ ವಿಠಲನಿಗೆ ಜಯ ಮಂಗಲಂ ಭಸ್ಮ ವಿಭೂಷಣ ನಾಗಾಭರಣ ವಿರಸೋ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಲಂ ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಆ ಒಂದು ಸ್ಮರಣೆ ಮಾಡತಕ್ಕಂಥ ಒಂದು ಅವಧಿಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಶ್ರೀಮತಿ ಮಂಜುಳಾ ಹೀರಾ ಅವರಿಗೆ ನಮ್ಮ ಗಿರೀಶ್ ಆಳ್ವಮ್ಮವರ ಕುಟುಂಬಕರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮಂಜುಳಾ ಅಕ್ಕನವರು ಅತಿ ಚಿಕ್ಕಂದಿನಲ್ಲಿ ನಾನು ಸುಮಾರು ಕಡೆ ನಮ್ಮ ಅವರಿಗೆ ಹೆಸರಿರೋದು ಮಂಜುಳಾ ಐಲ ಅಂತೇಳಿ.
ಮಂಜುಳಾ ಐರಾ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧಿಯ ಹರಿಕಥೆಯಲ್ಲಿ ಬಾಲಕಿ ಇರತಕ್ಕಂಥ ಸಮಯದಲ್ಲಿ ಕೂಡ ಬಹಳಷ್ಟು ಹರಿಕೀರ್ತನೆಯನ್ನು ಮಾಡಿ ಆ ಮೂಲಕ ಒಂದು ಹರಿದಾಸತ್ವವನ್ನು ಪಡೆದಂಥ ಕೀರ್ತಿ ಮಂಜುಳಾ ಅವರವರಿಗೆ ಇದೆ. ಇವತ್ತು ಮಂಜುಳಾ ಐರಾ ಅಂತೇಳಿ ಅವರು ನಾಮಧೇಯನ್ನು ಉಟ್ಕೊಂಡು ಅಲ್ಲಲ್ಲಿ ನಾವು ಕರೆದಾಗ ಹರಿಕಥೆಯ ಕೀರ್ತನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡುವುದರ ಮೂಲಕ ಬಹಳ ಹೆಸರುವಾಸಿಯಾದಂತಹ ಒಂದು ಮಹಿಳಾ ಮಣಿ ಇವತ್ತು ನಮ್ಮ ಮೋರ್ಲಾದ ಈ ಮನೆಯಲ್ಲಿ ಗಿರಿಸಾಲ್ವರ ಒಂದು ಕರೆಗೆ ಹೋಗೊಟ್ಟು ಇದು ಒಳ್ಳೆಯ ಭಕ್ತ ಪ್ರಾಣವಾದ ಎಂಬ ಒಂದು ಪುಣ್ಯ ಕಥೆಯನ್ನ ಆಡಿತು ಅವರನ್ನ ಅದನ್ನು ಕೀರ್ತನೆ ಮಾಡಿ ತೋರಿಸಿದ್ದಾರೆ. ಅವರಿಗೆ ಶ್ರೀದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಗಿರಿಸಾಲ್ವ ಮತ್ತು ಕುಟುಂಬರಿಗೆ ಕೂಡ ಶ್ರೀದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಅವರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. Thank you.